ಅಕ್ಷಿತಾ ಸಂದೀಪ್ ಹಾಯ್ ಬನಂದುಲಿ ಗುಡ್ ಈವ್ನಿಂಗ್ ಅಕ್ಕ ಬನಂದುಲಿ ಗುಡ್ ಈವ್ನಿಂಗ್ ಅಕ್ಷಿತಾ ಸಂದೀಪ್ ಅವರೇ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಚಾಪರಿಯರ ತಿಂದಿಯರ ದಾದ ತಿನಿಯರ ಪಲ್ಲೆ ನಿಕ್ ಲೈಕ್ ಕೊರೆ ಗೊತ್ತು ಜತ ಅಕ್ಷಿತಾ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡ್ತದ ಅಲ್ಪ ಲೈಕ್ ಒಂದುಂಡತ ಅವ್ರು ಬರ್ಪುಂಡ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡ್ತದ ಒಂಜಿ ಒಂಜಿ ಓಪನ್ ಆಪುಂಡು ಲೈಕ್ ಬಂದುಂಡ ಇಟ್ ಲೈಕ್ ಕೊರೋಡು ಒಂಜಿ ಗೊತ್ತು ಜತ ನಿಕ್ గురు శెట్టి బతిరాయ్ మామి ఎంచొల్లారు పనందులు లేరు హుషారులే గురు ఈరెంచొల్లారు దాది మ్యూట్ లైవా ಅತ್ತು ಕೇನುಜಿ ಬಾತೇರ್ನಾ ಗುರು ವಾಯ್ಸ್ ಕೇನುಜಾ ನಮಸ್ತೆ ಟೀಚಾ ಸಿಂಪಲ್ ಬಾಯ್ ವಾಯ್ಸ್ ಕೇಳುದಿಲ್ವಾ ಸಿಂಪಲ್ ಬಾಯ್ ಗುರು ಶೆಟ್ರೆ ಅಕ್ಷಿತಾ ವಾಯ್ಸ್ ಕೇನುಜಾ ಹಾ ಕೇನು ಉಂಡತ್ತಿ ಮಾವಿ ಮತ್ತೆ ಎಂತ ಮ್ಯೂಟ್ ಲೈವ್ ಎಲ್ಲಿ ಮ್ಯೂಟ್ ಲೈವ್ ಇಲ್ಲ ಒಂದಕ್ಕೆ ಇವನಿಗೊಂದು ಬಂದ ತಕ್ಷಣ ಒಂದಕ್ಕೆ ಬರ್ತದೆ ಕೇಳ್ತದೆ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಬಾಯ್ ಥ್ಯಾಂಕ್ ಯು ಸಿಂಪಲ್ ಬಾಯ್ ವೆಲ್ಕಮ್ ಟು ಮೈ ಲೈವ್ ಗುರು ಶೆಟ್ಟಿಗ್ಲಾ ಸಿಂಪಲ್ ಬಾಯ್ಗ್ಲಾ ವೆಲ್ಕಮ್ ಟು ಮೈ ಲೈವ್ ಮತ್ತೆ ದಾದ ಬೇಲೆ ಮಲ್ತೊಂದುಲ್ಲಾರ ರಜ್ಜಲ್ಲ ಎಂತ ಕೆಲಸ ಮಾಡ್ತಾ ಇದ್ದೀರಾ ಆರ್ ಸಿ ಬಿ ಫಾರ್ ಎವರ್ ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಆರ್ ಸಿ ಬಿ ಅವರೇ ವೆಲ್ಕಮ್ ಟು ಮೈ ಲೈವ್ ಒಂದು ಲೈಕ್ ಕೊಡಿ ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಕೊಟ್ಟು ಬಿಡಿ ಆಯ್ತಾ ಮತ್ತೆ ನನಗೆ ನೆನಪಿರುವುದಿಲ್ಲ ಕೇಳಲಿಕ್ಕೆ ಟೀಚರ್ ಶೆಟ್ಟಿ ಅಚ್ಚ ಎಂತ ಸಿಂಪಲ್ ಬಾಯ್ ಗುರು ಶೆಟ್ಟಿ ಮಾಮಿ ನಿನಕೇನು ಯಾನು ದಾಲ ಅಲೆಡ ತಪ್ಪು ಪಾತಿರ್ತೇನೆ ಮಾಮಿ ಪಲ್ಲೆಗೆ ಇಲ್ಲವಾ ಇಲ್ಲ ಗುರು ಶೆಟ್ಟಿ ಅವರು ಇಲ್ಲ ಆಯ್ತಾ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಅವರು ಕಾಫಿ ಆಯ್ತು ಆರ್ ಸಿ ಬಿ ಅವರೇ ಚಾನಲ್ ಉಂಟಾ ನಿಮ್ಮದು ಸಿಂಪಲ್ ಬಾಯ್ ಚಾನಲ್ ಉಂಟಾ ನೋಡಿ ಆರ್ ಸಿ ಬಿ ಅವರದು ನೋಡಿ ಬನ್ನಿ ಒಮ್ಮೆ ಓ ದೇವಾ ಅದು ಟಾಪಿಕ್ ಬಿಡಿ ಗುರು ಶೆಟ್ಟಿ ಅದು ಬೇಡವಾ ಗುರು ಶೆಟ್ಟಿ ಅದು ಬಿಡಿ ನಾವೆಲ್ಲ ಅದೆಲ್ಲ ಬೇಡ ಆರ್ ಸಿ ಬಿ ಇನ್ಸ್ಟಾಗ್ರಾಮ್ ಇದೆ ಅಯ್ಯೋ ಇನ್ಸ್ಟಾಗ್ರಾಮ್ ಬೇಡವಾ ಇಲ್ಲಿ ಚಾನಲ್ ಇದೆ ಕೇಳಿದ್ದು ಆರ್ ಸಿ ಬಿ ಫಾರ್ ಎವರ್ ಚಾನಲ್ ಉಂಟಾ ಇಲ್ಲ ಅಲ್ಲ ಯೂಟ್ಯೂಬ್ ಚಾನಲ್ ಇಲ್ಲ ಓಕೆ ಪರವಾಗಿಲ್ಲ ಸಪೋರ್ಟ್ ಮಾಡಿ ಆಯ್ತಾ ನೀವು ನಮಗೆ ಎಂಕ್ ಮಸ್ತ್ ಬೇಜಾರಾಂಡ್ ಮಾಮಿ ದಾಯ ಬೇಜಾರ್ ಗುರು ಬೇಜಾರ್ ಪುರ ಮಲ್ಪರಲ್ಲಿ ದಾಯ ಬೇಜಾರ್ ಮಲ್ 7 ವಿಡಿಯೋ ಇದೆ ಟೀಚಾ ಹೌದಾ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ಮಲ್ಲಿ ಜಿಪ್ಪಡ್ ಅರೆ ಬೊರ್ಚಿ ತೋಜೋರ್ದಲ್ಲ ಐ ಡಿ ಇದೆ ನೀವು DEEPU ದೀಪಕ್ ಆರ್ ಸಿ ಬಿ ಐ ಡಿ ಇದೆ ನೀವು ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅಕ್ಕ ಗುಲ ಬೇಜಾರಾಂಡ್ ಇರ್ ಪೋತಾರ ಮಧ್ಯಾಹ್ನ ಸಂಧ್ಯಾಕ್ಕ ಲೈವ್ಗೆ ಆಂಜೆ ಇದ್ದೀನಿ ಮಾರ್ರೆ ಎಂಕು ಲಕ್ಕನಕ ಲೈವ್ ಹೋಗಿದ್ದು ನಾನು ಸಂಧ್ಯಾನ ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ ಓಕೆ ಸಪೋರ್ಟ್ ಮಾಡ್ತೇವೆ ನೀವು ಕೂಡ ಮಾಡಿ ನೀ ಸಿಂಪಲ್ ಬಾಯ್ ಯಾರಿಗೂ ಆರ್ ಸಿ ಬಿ ದಾರಿಗೆ ಕೊರಲಿಯಾ ಬ್ಲೂ ಶೆಟ್ಟಿ ಬೇಜಾರಾಗಬೇಡ ಅಂತ ಹೇಳ್ತಿದ್ದೆ ವಿನೋದ್ ಶೆಟ್ಟಿ ಹಾಯ್ ಎಂಚೋಲರ್ಗೆ ಏನೊಂದು ಹುಷಾರುಲ್ಲ ಎಂಕುಲು ಈರೆಂಚೋಲರ್ ವಿನೋದ್ ಶೆಟ್ಟಿ ವೆಲ್ಕಮ್ ಟು ಮೈ ಲೈವ್ ಚಾನಲ್ ಉಂಡೇರಿಗ್ ಅನಿಲನ್ನೇ ಬರ್ತೀರಿ ದಾನಿ ಬೇಗ ಆಂಡೆ ಅನಿಲ್ ಅನ್ನ ಬೇಗ ಮಲ್ತದ್ದು ಬೇಗ ಎಂಡ್ ಮಲ್ಪಗ ಅಂಚ ಏನನ ಆರು ಬರ್ಪಿನಿ ಬೋರ್ಚಿ ಅಂತಿರತ್ತೆ ಅಯ್ಯೋ ಆಗ ಬೊಕ್ಕ ಮಲ್ಪಲ್ ಬಕ್ಕ ತೀರ್ ಐತನೇ ಟಾಪಿಕ್ ಪಾತಿರೊಚ್ಚಿ ಆ ಪಕ್ಕಡೆ ಅಲ್ಲಿ ಪಂದುಪ್ಪಲ್ ಟೀಚರ್ ಮನೆ ಕೆಲಸ ಕೊಡಲಿಲ್ಲ ಬೇಡವ ಮನೆ ಕೆಲಸ ಎಲ್ಲ ಬೇಡ ಎಂತ ಕರ್ಮ ಮಾಡುದು ನೀವು ಮನೆ ಕೆಲಸ ಕೊಟ್ಟೆ ತಪ್ಪು ಮಾಡ್ಕೊಂಡು ಬರ್ತೀರ ನನಗೆ ತಿದ್ಲಿಕ್ಕೆ ಕಷ್ಟ ಆಗುದಿಲ್ವ ಇಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ನನಗೆ ಇಲ್ಲಿ ಲೈವ್ಗೆ ಬರಬೇಕು ನನ್ನ ಮನೆ ಕೆಲಸ ಮಾಡಬೇಕು ಮತ್ತೆ ನಿಮ್ಮ ಹೋಮ್ವರ್ಕ್ ಕೂತಿದ್ಬೇಕು ಕಷ್ಟ ಅಲ್ಲ ಬೇಡ ಮೊನ್ನೆ ಹೋಮ್ವರ್ಕ್ ಕೊಡ್ಲಿಕ್ಕೆ ಇಲ್ಲ ಅಂತ ಈಗ ಯಾನ್ ಹುಷಾರುಲ್ಲೆ ಚಾನಲ್ ಇಜ್ಜಿ ಅಲ್ಪ ಊರು ಇರ್ನ ಎನ್ನನೆ ಎಂಕಲ್ನ ಸುರತ್ಕಲ್ ಎಲ್ಲ ಬೈ 5 ಗಂಟೆ ಲೈವ್ ಮಲ್ಪೋಚಿ ಪ್ಲೀಸ್
ದಾಯಿ ಅನಿಲನ್ನ ಎಲ್ಲ ಬಯ್ಯಾಗ 5 ಗಂಟೆ ಈರು ಮಲ್ಪೋರಾ ಎಲ್ಲ ಈರು ಮಲ್ಪೋಡೆ ಏನು ಮಲ್ಪುಜಿ ಓಕೆ ಇರೆಗೆ ಒಂದಿನ ಬಿಡ್ತು ಕೊರ್ಕ ಪನೋಡು ಮಾತ್ರ ಸರಿ ಇರು ಯಾರೆಲ್ಲ ಇದ್ದೀರಾ ಲೈಕ್ ಕೊಟ್ಟು ಬಿಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ನನಗೆ 2 ಲೈಕ್ ಬಂದದ್ದು ಮಾರೆ 2 ಖಾಲಿ ಯಾನ್ ಮಲ್ಪೆ ಓಕೆ 5 ಗಂಟೆಗೆ ಇರು ಮಲ್ಪೆ ಓಕೆ ಹೊಸಬರು ಬಂದರೆ ಉಜಾಲ ಕೊಡಬೇಡಿ ಹೌದು ಮಾರ್ರೆ ಉಜಾಲ ಕೊಡಲಿಕ್ಕೆ ನೀವು ಹೇಳ್ಬೇಕಲ್ಲ ಗುರುಶೆಟ್ಟಿ ಅನಿಲ್ ಅಣ್ಣ ಊರುಡು 5 ಗಂಟೆಗೆ ಲೈವ್ ಉಂಟು ಬಂದು ಬ್ಯಾನರ್ ಪಾಡ್ಲಿ ಬ್ಯಾನರ್ ಪಾಡ್ದು ಬಲ್ಲೆ ಎನ್ನ ಸೂರಿಂಜ ಪನಂಜರ ಅಂದೆ ವಿನೋದ್ ಶೆಟ್ಟಿ ಸೂರಿಂಜ ದಾರೆ ಇರು ಓ ಚಾನಲ್ ಉಂಡೆ ಎನ್ನ ಎಲ್ಲ 5 ಗಂಟೆಗೆ ಲೈವ್ ಒಂಜಿ ದಿನ ಓಕೆ ಒಂಜಿ ದಿನ 5 ಗಂಟೆ ಗಿರೆಗೋಸ್ಕರ ನಿಲ್ಲನ್ನ ಎಲ್ಲ 5 ಗಂಟೆಗೆ ಗೀರ್ನ ಲೈವ್ಗೆ ಪೂರ ನಾಳೆ ನಾನು ಲೈವ್ ಮಾಡ್ತೀನಿ ಟೀಚರ್ ಮಾಡಿ ಸಿಂಪಲ್ ಬಾಯ್ ನೀವು ಮಾಡೋದು ಹೆಚ್ಚ ನಾವು ಬರೋದು ಹೆಚ್ಚ ಎಷ್ಟು ಗಂಟೆಗೆ ಮಾಡ್ತೀರಾ ಕಿರಣ್ ಕುಮಾರ್ ಅವರು ಬಂದು ರೋಲ್ ನಂಬರ್ 3 ಇರೆ ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಪಾಡ್ಲೆ ಗುರು ಇರೆಗ್ ಧನ್ಯವಾದಗಳು ಪರೊಂದುಲ್ಲೇರು ನೋ ಇಜ್ಜಿ ಚಾನಲ್ ಅಂದೆ ಚಾನಲ್ ಇಜ್ಜೆ ಓಕೆ ಗುಡ್ ಮಾರ್ನಿಂಗ್ ಪರೊಂದುಲ್ಲೇರು ನಮ್ಮ ಕಿರಣ್ ಕುಮಾರ್ ಅವರು ಎಂಚಿನ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಕಿರಣ್ ಕುಮಾರ್ ಈಗ ಗುಡ್ ಈವ್ನಿಂಗಾ ನಾಸ್ತಿಕ ಬ್ಯಾಂಡ್ದ ಬನ್ನಿ ಅನಿಲ್ ಅಣ್ಣ ನಾಸ್ತಿಕ ಹತ್ತು ಮಾರ್ರೆ ಅವು ನಾಸಿಕ್ ಬ್ಯಾಂಡ್ಗಳ ಪನ್ಕ ನಾಸಿಕ್ ಬ್ಯಾಂಡ್ಗಳ ಪನ್ಕ ಗುಡ್ ನೈಟ್ ಮಕ್ಕಳೇ ಪೂರ ಕಾಂಡ ಆದಿತ್ತು ರಾತ್ರಿ ಎಲ್ಲ ಆಡು ಮಾರೆ ಲೈಕ್ ಕೊಡ್ತೇನೆ ಸಿಸ್ ನಿಮ್ಮನ್ನ ನನ್ನ ID ನೋಡಿ ವಿಡಿಯೋ ಇಷ್ಟ ಆದರೆ ಅಷ್ಟೇ ಲೈಕ್ ಮಾಡಿ ಸಿಸ್ಟರ್ ಓಕೆ ನೀವು ನನಗೆ ಕನೆಕ್ಟ್ ಆಗಿ ಫಸ್ಟ್ ಮತ್ತು ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಮತ್ತು ನಾನು ನಿಮಗೆ ಲೈಕ್ ಕೊಡ್ತೇನೆ ಆಯಿತಾ ಲಾವಣ್ಯ ಹಾಯ್ ಅಂತ ಹೇಳ್ತಾ ಇದ್ದಾರೆ ಮೈಕಲ್ತ್ ಬರು ಕಾಕ ಎಂಚಿನ ನಂಗೆ ಅರ್ಥ ಇದ್ದಾವೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು ಲೈಕ್ ಕೊಡದವರು ಎಲ್ಲರೂ ಒಂದು ಲೈಕ್ ಕೊಟ್ಟು ಬಿಡಿ ಸಿಂಪಲ್ ಬಾಯ್ ಇದ್ದೀರಾ ಸಿಂಪಲ್ ಬಾಯ್ ಎಷ್ಟು ಗಂಟೆಗೆ ಲೈವ್ ಮಾಡ್ತೀರಾ ಸಿಂಪಲ್ ಬಾಯ್ ನೀವು ನಾಳೆ ನೀವು ನನಗೆ ತಪ್ಪು ಕಲಿಸಿದ್ದು ಟೀಚರ್ ನಾಸಿಕ್ ಬ್ಯಾಂಡ್ ಅಲ್ಲವ ನಾನು ನಾಸಿಕ್ ಬ್ಯಾಂಡ್ ನಾನು ನಿನಗೆ ಅದರ ಬಗ್ಗೆ ಹೇಳಲೇ ಇಲ್ವಾ ಸಿಂಪಲ್ ಬಾಯ್ ನಾನು ಕಲಿಸ್ತೇ ಇಲ್ಲ ನಾಸಿಕ್ ಬ್ಯಾಂಡ್ ಅಂದರೆ ನೀನು ತಪ್ಪು ಬರ್ದದ್ದು ನಾಸ್ತಿಕ್ ಬ್ಯಾಂಡ್ ಅಂತ ನಾನು ಸರಿ ಮಾಡಿದ್ದೀಗ ಅನಿಲ್ ಬ್ರೋ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ ಆಲ್ ಡೇಸ್ ಹ್ಯಾಪಿ ಯು ಆರ್ ಲೈಫ್ ಎಂತ ಮಾರ್ರೆ ಈಗಲೇ ಮಲಗ್ತೀರ ಎಲ್ಲರೂ ಗುಡ್ ನೈಟ್ ಅಂತ ಹೇಳೋದು ಹಾಯ್ ಅನಿಲಣ್ಣ ಅಂತ ನಮ್ಮ ಅನಿಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಲಾವಣ್ಯ ಅವರು ನಾಳೆ ಬರು ಕಾಕ ನಂದು ಲೈವ್ಗೆ ಎಲ್ಲ ಬರ್ಪೇರು ಪೂರೇನೆಲ್ಲ ಫುಲ್ ಜನನೇ ಜನ ಅನಿಲಣ್ಣ ಲೈವ್ಗೆ ಸರಿಯಾದ 5 ಗಂಟೆ ಅನಿಲಣ್ಣ ಆರೆಂಜ್ ಆ್ಯಪಲ್ ಬರೋದಿಲ್ಲೇರು ಪೂರೆಲ್ಲ ಆರೆಂಜ್ ಆ್ಯಪಲ್ ಕೊರೊಂದಿಲ್ಲೇರು ಪೂರೆಲ್ಲ ದೆತ್ತೊಲ್ಲೆ ಲಾವಣ್ಯ ಸಿಸ್ ಕೊರೊಂದಿಲ್ಲೇರು ಖಂಡಿತ ಅನಿಲ್ ಬ್ರೋ ಬರೋದಿಲ್ಲೇರು ನೀ ಸಿಂಪಲ್ ಬಾಯ್ RCB ಚಾನಲ್ ಕನ್ನಡನಾ ಗೋಡಂಬಿ ದ್ರಾಕ್ಷಿಲೆ ದೆತ್ತೊಲ್ನೆ ಅವು ಪುರ ಪಿರಿಯದ ದೆತ್ತೊಲ್ನೆ ದ್ರಾಕ್ಷಿ ಕೊಡ್ತಾ ಇದ್ದಾರೆ ಎಲ್ಲ 5 ಗಂಟೆ ಫಿಕ್ಸ್ ಓಕೆ ಎಲ್ಲ ಒಂಜಿ ದಿನ ಇರೆಗೋಸ್ಕರ 5 ಗಂಟೆ ಫಿಕ್ಸ್ ಬುಡ್ಪೇನ 5 ಗಂಟೆ ಎಲ್ಲ ಒಂಜಿ ದಿನ ಬೆಂಗಳೂರು ಮೈಸೂರು ಅಂತ ಹೇಳ್ತಾ ಇದ್ದಾರೆ ಯಾರಿಗೆಲ್ಲ ಹೋಗ್ಲಿಕ್ಕಿದೆ ಹೋಗಿ ಬನ್ನಿ ಬೆಂಗಳೂರು ಮೈಸೂರು ಕಿಚನ್ ಕ್ವೀನ್ ಗೀತಾ ಅವರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಬ್ಲೂ ಕೊರೋಚ್ ಅಂತ ಹೇಳ್ತಿದ್ದಾರೆ ಓಕೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಹಾಸನ ಹುಬ್ಬಳ್ಳಿ ಅಂತ ನಮ್ಮ ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದಾರೆ ಟೀ ಆಯ್ತಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ ಟೀ ಆಗಿದೆ ಸಿಸ್ ಟೀ ಆಗಿದೆ ನಿಮ್ದು ಆಯ್ತಾ ಸಿಸ್ ಟೀ ನಿಮ್ಮ ಲೈವ್ಗೆ ನಿಮಗೆ ಸ್ವಾಗತ ಕೋರುವ ಕಿರಣ್ ಕುಮಾರ್ ಇಂದ ಹೌದು ಥ್ಯಾಂಕ್ ಯು ಸೋ ಮಚ್ ಕಿರಣ್ ಕುಮಾರ್ ಅವರೇ ನನಗೆ ಕೂಡ ಯಾರು ಸ್ವಾಗತ ಕೋರಲಿಲ್ಲ ನೀವಾದರೂ ಕೋರಿದ್ದೀರಲ್ಲ ಪರವಾಗಿಲ್ಲ ನೈಸ್ ವಿವೇಕ್ ಇರೇನ ವಿಡಿಯೋ ಬರೋಂದುಜ್ಜಿ ಇದು ಯಾರು ವಿವೇಕ್ ಇರೇನ ವಿಡಿಯೋ ಬರೋಂದುಜ್ಜಿ ಪಂಡ ಅರ್ಥ ಇಜ್ಜಿ ವಿವೇಕ್ಗೆ ಆಯ್ ಬನ್ನದಲ್ಲಿ ಓ ವಿಡಿಯೋ ಬರೋಂದಿಜ್ಜಣ್ಣ ವಿವೇಕ್ ಪಲ್ಲೆ ಸಿಂಪಲ್ ಬಾಯ್ ಪಿಂಕಿ ಲಾವಣ್ಯ ಮನೆಯಲ್ಲಿ ಇದ್ದಾಳೆ ಟೀಚರ್ ಹೌದಾ ಪಿಂಕಿ ಲಾವಣ್ಯ ಮೇಡಮ್ನ ಮನೆಯಲ್ಲಿ ಇದ್ದಾಳಾ ನೀನು ನೋಡಿ ಬಂದಿದ್ಯಾ ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೀತಾಸಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಎಷ್ಟು ಗಂಟೆಗೆ ನಿಮ್ಮ ಲೈವ್ ಅಂತ ಹೇಳ್ತಾ ಇದ್ದಾರೆ ನಾಳೆ 5 ಗಂಟೆಗೆ ಸಂಜೆ ಅನಿಲ್ ಅವರ ಲೈವ್
ಜಾನ್ವಿ ಸಿಸ್ ಬಂದರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಜಾನ್ವಿ ಸಿಸ್. ಅನಿಲ್ ಅನ್ನ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜಾನ್ವಿ ಸಿಸ್ ಅವರು ಹರೇ ಕೃಷ್ಣ ಅಂತ ಸಪೋರ್ಟಿಂಗಲ್ಲಿದ್ದಾರೆ. ಬ್ಲ್ಯಾಕ್ ಸ್ಕ್ರೀನ್ ಬರೋದುಂಡು. ಓ ಇದು ಫೇಸ್ ಲೈವ್ ಅಲ್ಲಪ್ಪ ವಿವೇಕ್ ಅವರೇ, ಇದು ಫೇಸ್ ಲೈವ್ ಅಲ್ಲ, ಬ್ಲ್ಯಾಕ್ ಸ್ಕ್ರೀನ್ ಲೈವ್ ಇದು ಆಯಿತಾ. ವಿಡಿಯೋ ಬರೋದಿಲ್ಲ. ಅನಿಲ್ ಸುವರ್ಣ ಭಟ್ರೆ ಅಂತ ಹೇಳ್ತಾ ಇದ್ದಾರೆ, ನಮಸ್ತೆ ಮಾಡ್ತಾ ಇದ್ದಾರೆ. ಇರೆಗೂ ಕೋರೋಡಾಗೆ ಅಲ್ವಾ ಅಲ್ವಾ ಸಿಂಪಲ್ ಬಾಯ್ ಕೋರಿ ಅಲ್ಲವ ನನಗೆ ಅಲ್ಲವ ಅವರು ವೆಲ್ಕಮ್ ಮಾಡಿದ್ದ ಕೋರಿ ಕೊರ್ರೆತ್ತು. ಓಕೆ ಲಾವಣ್ಯ ಹಾಯ್ ಅಂತ ಹೇಳ್ತಿದ್ದಾರೆ. ನಮ್ಮ ಕಿಚನ್ ಕ್ವೀನ್ ಗೀತಾ ಸಿಸ್ ಅವರು ಭಟ್ರೆ ನಾಳೆ 5 ಗಂಟೆಗೆ ನನ್ನ ಲೈವ್ ಉಂಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅನಿಲ್ ಸುವರ್ಣ ಅವರು ಜಾನ್ವಿ ಸಿಸ್ 5 ಗಂಟೆ ಲೈವ್ ಉಂಟು ನಾಳೆ ಬನ್ನಿ ಆಯಿತಾ. ನಂದಲ್ಲ ಅದು ಅನಿಲ್ ಸುವರ್ಣ ಅವರದು. ಗುಡ್ ಅಂತ ಹೇಳ್ತಾ ಇದ್ದಾರೆ, ನೈಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಲ್ಲರಿಗೆ ಕೂಡ ಲಾವಣ್ಯ ಸಿಸ್ ಮುಸುಂಬಿ ಕೊಡ್ತಾ ಇದ್ದಾರೆ, ತಗೊಂಡು ತಿನ್ನಿ ಆಯಿತಾ. ಲೈಕ್ ಕೊಡೋದವ್ರು ಲೈಕ್ ಕೊಟ್ಟು ಸಹಕರಿಸಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಅಪ್ಪ ಲಾವಣ್ಯ ಅಂತ ಎಂಚಿನೇ ಯಾಲ್ಲ ಎಂಚಿನೇ ಓನುಂಡು ಯಾಲ್ಲ ಭಟ್ರು ಈರ್ಲ ಭಟ್ರು ವಿವೇಕ್ ಭಟ್ರು ಈರ್ಲ ಭಟ್ರ ಜಾಹ್ನವಿ ಭಟ್ರು. ಓಕೆ 2 ಜನ ಭಟ್ರು ನಕಲು ನೆನಪದಿಲ್ಲ ಅವೇ. क्या बोल रहे हो आरजे प्रताप जी? हम लोग तुलु भाषा में बोल रहे हैं, आप कौन सा भाषा में सुनना चाहते हो? आप हिंदी है ना, आप सपोर्ट कर सकते हैं इधर. ಜಾನ್ವಿ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಪ್ರತಾಪ್ ಜಿ क्या है प्रताप जी? ಏರು ಮಾರ್ರೆ ಕರ್ಮ ಪುರ ಬರ್ಪಿ. ಯಾನು ಪೋಪೆ ಅನ್ನ ಮೆಸೇಜ್ ತೂದು ತೆಲಿಪುವರು ಇಜ್ಜಿಯೇ ಓಲ್ ತೆಲ್ತೆ ವಾ ಊರ್ದಾರಿ ಅಂದು ಊರ್ದಕ್ಕುಲು ಎಂಕುಲು ಅವೇ ಊರ್ದಕ್ಕುಲು ತುಲೆ ಏರೇರು ಬತ್ತು ಎಂಚಿನ ಮಣ್ಣಲ್ಲಿ ಸೂಪರ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗೀತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಗೀತಾ ಸಿಸ್ಗೆ ಲಾವಣ್ಯ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಅವರೇ 1K ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಲಾವಣ್ಯ ಅವರೇ 1K ಆಯ್ತಾ ನಿಮ್ಮದು? ಅನಿಲ್ ಸುವರ್ಣ ವಿವೇಕ್ ಭಟ್ರು ಪನೊಂದು ನಮಸ್ತೆ ಮಲ್ತೊಂದು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಅಂತ ಹೇಳಿ ಸಂಗೀತ ಲೈ ಸ್ವಾಹ ರಡ್ಡು ಬಟ್ಟಣಕಲು ಅಂದಿ ಬಟ್ಟಣಕಲ್ ವೈದ್ಯ 2 ಜನ ಅಕ್ಲೆ ಬೊಂಡ ಕೊರೋಚ ಮಾರ್ರೆ. ಸಿಸ 35 ಬೋರ್ಡ್ಗೆ 35 ಬೇಕಂತೆ. ಲಾವಣ್ಯ ಸಿಸ್ಗೆ 35 ಬೇಕು, ಇನ್ನು 1K ಆಗ್ಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ. ಅನಿಲ್ ಸುವರ್ಣ ವಿವೇಕ್ ಅವರೇ ನಿಮ್ಮದು ಚಾನಲ್ ಉಂಟಾ? ಇಲ್ಲಲ್ಲ ನಿಮಗೆ ಬೇಡಲ್ಲ ಬ್ಲೂ. ಸೂಪರ್ ಗುಡ್ ನೈಸ್ ಅಂತ ಹೇಳ್ತಿದ್ದಾರೆ ನಮ್ಮ ಕಿಚನ್ ಕ್ವೀನ್ ಗೀತಾ ಸಿಸ್. ಅಕ್ಷಿತ್ ಸಂದೀಪ್ ಕುಡೋರು ಬರ್ತೀರಾ? ಹಾಯ್ ಅಕ್ಕ ಬಂದಿರಿ. ಹಾಯ್ ಅಕ್ಷಿತಾ ನಮಸ್ಕಾರ ಬಂದಿರಿ. ನಮ್ಮ ವಿವೇಕ್ ಭಟ್ರು ಬೆಸ್ಟ್ ಬಂದಿರಿ. ಸಿಂಪಲ್ ಬಾಯ್ ಸೂಪರ್ ಬಂದಿರಿ. ಲಾವಣ್ಯ ಹ್ಯಾಪಿ ಬಂದಿಲ್ಲೇರು ಸಪೋರ್ಟಿಂಗ್ ಇರಲೇರು. ಫ್ಲೈಟ್ ಪೂರ ಕೊರೋದಿಲ್ಲೇರು ಲಾವಣ್ಯ ಸಿಸ್. ವೈಟ್ ಯಾಪ ಹೋಪಿ ನನ್ಗೆ ಗೊತ್ತಾಗ್ತಿ ಫ್ಲೈಟ್. ಕಿಚನ್ ಕ್ವೀನ್ ಅವ್ರು ಗುಡ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕಿಚನ್ ಗೀತಾ ಸಿಸ್. ಸಿಂಪಲ್ ಬಾಯ್ ನಿಲ್ಲಿ ಎಲ್ಲಿ ಹೋದದ್ದು? ಲಾವಣ್ಯ ಡನ್ ಅಂತ ಹೇಳ್ತಾ ಇದ್ದಾರೆ. ಈಗ ಲಾವಣ್ಯ ಸಿಸಿಗೆ ಕೊಟ್ಟಿದ್ದಾರೆ ನೋಡಿ ಪಾಸ್ಪೋರ್ಟ್. ವಿವೇಕ್ ಊರು ಓಲಿ ನಸುರತ್ಕಲ್ ಭಟ್ರೆ ಸುರತ್ಕಲ್ ಎಕಡೆ ಬನ್ನಾಗ ಇರಿನ ವಾಯ್ಸ್ಗೆ ಏನೋ ಒಂದು ಇಜ್ಜಿತ್ತಾ ಯಾನ್ ಎತ್ತೆ ಅಕ್ಷಿತಾ ಬಂದು ಅಷ್ಟೇ ಕೇಂಡ ಬಕ ಗುರುಶೆಟ್ರು ಬರ್ತೀರಿ. ಗುರುಶೆಟ್ರು ಪೋಯಿರಾ ಬಕ್ಕ ಕೇಂಡೆ ಕೊಡೆ ಬಕ್ಕ ಸಿಂಪಲ್ ಬಾಬಿ ಕೇಂಡು ಬಂಡೀರ್ ಸಬ್ ಕೊಟ್ಟೆ ವಿಡಿಯೋ ಮತ್ತೆ ನೋಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಿಂಪಲ್ ಬಾಯ್ ಸಬ್ ಕೊಟ್ಟಿದ್ದಾರಂತೆ. ಲಾವಣ್ಯ ಅವರಿಗೆ ವಿಡಿಯೋ ಮತ್ತೆ ನೋಡ್ತಾರಂತೆ. ಮತ್ತು ಗೀತಾ ಸಿಸ್ ಅವರು ಸೂಪರ್ ಗುಡ್ ಅಂತ ಸಪೋರ್ಟಿಂಗಲ್ಲಿದ್ದಾರೆ. ಅರೆನ ಊರು ಈರೋಳು ಎನ್ನ ಊರು ಬೆಳ್ತಂಗಡಿಯನ್ನ ಅಂದೆ ಬಕ್ಕ ಎಕಡೆ ಒಂಜಿ ಸೂರ್ಯದಾರ ಬತ್ತಿದ್ದೀರ ದಾರಿ ಇರಪ್ಪ ಅರ್ಪೋಯರ
ಬೆಳ್ತಂಗಡಿ. ಓಕೆ ಓಕೆ, ಬೆಳ್ತಂಗಡಿ ಮಸ್ತ್ ದೂರ ಆಪಣೆಂಗ್ಲಿ ಬೆಳ್ತಂಗಡಿ. ಚಾನಲ್ ಇಜ್ಜತೆ ಅಣ್ಣ ವಿವೇಕಣ್ಣ. ಗುಡ್ ಅಂತ ಹೇಳಿದ್ರು. ಕಿಚನ್ ಗೀತಾ ಸಿಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಓ ದೇವರೇ, ಇವನಿಗೆ ನಿನ್ನೆ ಹೇಳಿದ್ದಾರೆ ಅವರ ಅನಿಲನ್ನ, ಇದು ಪ್ಯಾಂಪರ್ಸ್ ಹಾಕೊಂಡು ಬಾ ಅಂತ ಹೇಳಿದಲ್ಲ ಅವ ಸಿಂಪಲ್ ಬಾಯ್ ನಿನ್ಗೆ. ಎಂತ ಮಾರ, ಎಂತ ಇಲ್ಲಿ ನನಗೆ ಗುಲಿಪೆರೆ ಬರ್ಕೊಂಡು ಮಾರ್ರೆ ನಿನ್ನ ಅವಸ್ಥೆ ಕೇಳಿದಾಗ. ಸಿಂಪಲ್ ಬಾಯ್ ಡನ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಪ್ಪ? ಕೆ 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 ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕೆ 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 ಅವರೇ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗುಡ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಕ್ವೀನ್ ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ಎಂಚೊಲ್ಲರು ಬರೋದಿಲ್ಲೇರು, ಹುಷಾರುಲ್ಲ ಎಂಕುಲ್ಪುರ ಈರೆಂಚೊಲ್ಲರು. ಕೆ 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 ಈನೆ ಊರು ಓಲು ವನಸಾಂಡೆ ವನಸಾದು ಚಾಪರ್ದಾಂಡ್ ಪೂರಾಣಿ. ಲಾವಣ್ಯ ಹರೇ ಕೃಷ್ಣ ಪರಂದುಲ್ಲೇರು. ಜಾನ್ವಿ ಸಿಸ್ ಪೋಯರಾ? ಜಾನ್ವಿ ಸಿಸ್ ಇದ್ದೀರಾ? ಜಾನ್ವಿ ಸಿಸ್ ಹೋದ್ರಾ? ಅಲ್ಲವ ಕಕ್ಕೂಸ್ನಲ್ಲಿ ನೀರು ತಂದು ಕುತ್ಕೊಳ್ಬೇಕಂತ ಗೊತ್ತಾಗುದಿಲ್ಲ ಸಿಂಪಲ್ ಬಾಯ್. ಎಂತ ಚಿಕ್ಕ ಮಗುವ ನೀನು? ಕಾರ್ಲಾ ಅಂತ ಹೇಳ್ತಾ ಇದ್ದಾರೆ. ಈರ್ನ ಓಲು ಎನ್ನ ಸುರತ್ಕಲ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಕ್ವೀನ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗುಡ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಸಿಂಪಲ್ ಬಾಯ್ ನಾನೇ ಬಾಯ್ ಸಿಂಪಲ್ ಬಾಯ್ ಬೇಗ ಪೋಂದುಲ್ಲ ದಾದಿ ವಿಶೇಷ. ಪೂಜೆ ಅಂತ ಹೇಳ್ತಿದ್ದಾರೆ. ವಿಡಿಯೋ ಅಂತ ಹೇಳ್ತಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಮ್ಮ ಲಾವಣ್ಯ ಸಿಸ್ಟರ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶುಭ ನಮ್ದು ಲಾವಣ್ಯ ಸಿಸ್. ಸಿಂಪಲ್ ಬಾಯ್ ಯಾಕೆ ಬೇಗ ಹೋಗುದು? ಹೋಗ್ಬೇಡ್ವಾ? ಈಗ ಹೋಗಿ ಬನ್ನಿ, ಮತ್ತೆ ಬೇಗ ಹೋಗಿ ಬನ್ನಿ. ಇನ್ನೂ ಕೂಡ ಇದ್ದೇನಲ್ಲ, ಈಗ ಸ್ಟಾರ್ಟ್ ಆದದಷ್ಟೇ. ಈಗ ಬಡವನಿಗೆ ಯಾರಾದ್ರೂ 19 ರೀಚಾರ್ಜ್ ಮಾಡಿ. ಯಾಕೆ ರೀಚಾರ್ಜ್ ಖಾಲಿ ಆಯ್ತಾ? ಓ ಮೈ ಗಾಡ್, 19ಗೆ ಯಾರು ಮಾಡ್ತಾರೆ 19 ರೂಪಾಯಿ ರೀಚಾರ್ಜ್? ಗುಡ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಮಂಗಳೂರು ಉಡುಪಿ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ನೀವು ಬೆಳಿಗ್ಗೆ ಲೈವ್ ಮಾಡಿದ್ದೀರಾ? ನಾನು ನೋಟಿಫಿಕೇಶನ್ ನೋಡಿದೆ, ನೋಡುವಾಗ ಎಂಡ್ ಆಗಿತ್ತು. ಇವತ್ತು ಮಧ್ಯಾಹ್ನ ಇರ್ಲಿಲ್ವಾ ನಿಮ್ದು ಲೈವ್? ಮುಲ್ಕಿ ಸುರತ್ಕಲ್ ಬಂದಿಲ್ಲ. ಸಿಂಪಲ್ ಬಾಯ್ ಜಿಯೋ ಅವು ಅಂದು ಜಿಯೋ ಜಿ ಬರ್ಕಿ ಕೋಲಾರ ಕೊಡಗು ಅಂತ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಮ್ಮದು ಲಾವಣ್ಯ ಸಿಸ್ ಗೀತಾ ಸಿಸ್ ನಿಮ್ಮದು ಸಾಯಂಕಾಲ 7:45ಗೆ ಲೈವ್ ಇಲ್ವಾ? ಮಾಡ್ತೀರಲ್ಲ ಲೈವ್ 7:45ಕ್ಕೆ. ಸಿಂಪಲ್ ಬಾಯ್ ಗೀತಕ್ಕ ಬನ್ನೊಂದುಲ್ಲೇರು ತುಳುತಾಕಲು ಒಂಜೊಂಜಿ ಜನ ಬರೋದಿಲ್ಲ. ಪೋಯೇರು ಬರ್ತದು ಪಾತೆರ್ದು ಪೋಯೇರು. ಶಿವಮೊಗ್ಗ ಅಂತ ಹೇಳ್ತಾ ಇದ್ದಾರೆ. ಪಿಂಕಿ ಸಿಂಪಲ್ ಪಿಂಕಿ ಇಜ್ಜಲ್ ಸಿಂಪಲ್ ಪಿಂಕಿಲ್ಲ. ಪಿಂಕಿ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದಾರೆ. ಸಿಂಪಲ್ ಬಾಯ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ನಿಮ್ದು ಬೆಳಿಗ್ಗೆ ಲೈವ್ ಇತ್ತಾ? ಬೀದರ್ ಬೆಳಗಾವಿಯವರು. ಓ ನಲ್ಲ ನೆಸವಿ ಮಾತೊಂದ ನುಡಿವೆಯ ನಾಯೇನನು ನುಡಿಯಲಿ ನಲ್ಲೇ ತಿಳಿಸೆಯ. ಗೀತಾ ಸಿಸ್ ನೈಟು 7:46ಗೆ ಲೈವ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಗೀತಾ ಸಿಸ್ ಅವ್ರದ್ದು 7:46ಗೆ ಲೈವ್ ಉಂಟು, ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮಾಡಿದ್ದು ಕಿಚ್ಚ, ಹೌದು ಎಲ್ಲ ಮಾಡಿದ್ದು ಕಿಚ್ಚ ಬರಲಿ. ಕಿಚ್ಚ ಬಂದಿದ್ದೇನೆ, ಕಿಚ್ಚನ ಹತ್ರ ಹೇಳಿದ್ದೇನೆ. ಕಿಚ್ಚ ಬಂದ ನಂತರ ಯಾರು ಪೂಜಾ ಬಂದರು. ಪೂಜಾ ಬಂದ ನಂತರ ಕಿಚ್ಚ ಮತ್ತೆ ಪೂಜಾರದ್ದು ಪೆಟ್ಟು ನಾನು ಮತ್ತೆ ಲೈವ್ ಎಂಡ್ ಮಾಡಿದ್ದು. ಲೈವ್ ಅವರಿಬ್ಬರು ಪಿನ್ನು ಮಾಡ್ಬೇಕಂತ, ಯಾರ್ದು ನಾನು ಪಿನ್ನು ಮಾಡುದು? ಕಿಚ್ಚ ಮತ್ತೆ ಪೂಜಾ ಪೆಟ್ಟು. ಅದಕ್ಕೆ ನಾನು ಲೈವ್ ಎಂಡ್ ಮಾಡಿ ಹೋದದ್ದು ಬೆಳಿಗ್ಗೆ. ಸಿಂಪಲ್ ಬಾಯ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚನಿಗೆ ಹೇಳಿದ್ದೇನೆ ಇದು ಪಿಂಕಿ ಓದದ್ದು. ಮತ್ತೆ ಪಿಂಕಿ ಇದ್ದಾಳಲ್ಲ ಒಳಟಿಗೆ ಕುತ್ಕೋ ಸಿಂಪಲ್.
ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಬ್ಯೂಟಿಫುಲ್, ಸತ್ಯ, ಬ್ಯೂಟಿಫುಲ್ ಶಾಪಿಂಗ್. ಹೌದು, ಶಾಪಿಂಗ್ ಅಂದರೆ ಇಷ್ಟ ಅಲ್ಲ, ಯಾರಿಗೆ ಇಷ್ಟ ಇಲ್ಲ ಹೇಳಿ ಶಾಪಿಂಗ್ ಅಂದರೆ. ಹುಡುಗಿಯರಿಗೆ ಶಾಪಿಂಗ್ ಅಂದರೆ ಇಷ್ಟವೇ. ಕಿಚ್ಚ ಬರಲಿಲ್ಲಲ್ಲ, ಈಗ ನೋಡುವ ಬರ್ತಾನ ಅಂತ. ಅನಿಲ್ ಸುವರ್ಣ ಹೋದ್ರಾ? ಕಿಚ್ಚ ಎರಡಕ್ಕೆ ಮಾಡೋದು. ಎಂತ ಸಿಂಪಲ್ ಬಾಯ್, ಎಂತ. ಓ ದೇವ, ಜೆರಾಕ್ಸ್ ಜೆರಾಕ್ಸ್ಲ ಕೊರ್ಪಯೇ ಮೂಲು, ಜೆರಾಕ್ಸ್ಲ ಮಲ್ತು ಕೊರ್ಪಲ್ಲ ಅವಣೆ ಸಿಸೆಂಗುಲ್ ಒಂಜೆಕ್ ಮೂಜಿರ್ಪಾಯಿ ಜೆರಾಕ್ಸ್. ಸಿಂಪಲ್ ಮಾಡಿ ಕೊಡ್ತಾನೆ ಜೆರಾಕ್ಸ್, ಆಯ್ತಾ? ಎಷ್ಟು ಬೇಕು ಹೇಳಿ. ಕರೆದರು ಕೇಳದೆ ಚಂದಿರನೆ ನಿನ್ನನ್. ಹೌದಾ ಅಂತ ಹೇಳ್ತಾ ಇದ್ರೆ, ಹೌದು. ಈ ಸಿಂಪಲ್ ಬಾಯ್ ಎಲ್ಲ ಕೆಲಸ ಮಾಡ್ತಾರೆ, ಜೆರಾಕ್ಸ್ ತೆಗೆದು ಕೊಡ್ತಾರೆ, ಎಷ್ಟು ಬೇಕು ಅಷ್ಟು ಕೊಡ್ತಾರೆ. ಒಂದಕ್ಕೆ ಮಾತ್ರ 3 ರೂಪಾಯಿ ಕೊಡ್ಲೇಬೇಕು. ಇಲ್ಲಪ್ಪ, ಲಾವಣ್ಯ ಸಿಸ್ ಜೆರಾಕ್ಸ್ ಮಾಡುದಿಲ್ಲವಾ, ನೀನು ಮಾಡಿ ಕೊಡ್ಬೇಕು. ಲವ್ ಲೆಟರ್ ಎಲ್ಲ ಮಾಡುದಿಲ್ಲ ಅವರು. ನೀನು ಪಿಂಕಿ ಇದು ಲವ್ ಲೆಟರ್ ಹೇಳಿ ಪಿಂಕಿಯನ್ನು ಓಡಿಸಿದ್ಯಲ್ಲವಾ ಸಿಂಪಲ್ ಬಾಯ್. ಇದು ID ಕಾರ್ಡ್ ಇದೆಲ್ಲ ಕೊಡ್ತಾರೆಯಾ, ಇದು ಆಧಾರ್ ಕಾರ್ಡ್ ಇದೆಲ್ಲ ಜೆರಾಕ್ಸ್ ತೆಗೆದು ಕೊಡ್ತಾರಲ್ಲ ಸಿಂಪಲ್ ಬಾಯ್, ನೀನು ಕೊಡ್ತೀಯಲ್ಲ. ಹ್ಯಾಪಿ ಅಂತ ಹೇಳಿದ್ರೆ ನಮ್ಮ ಲಾವಣ್ಯ ಸಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಇಜ್ಜಿಗೆ ಇಲ್ಲಗೆ ಲಾವಣ್ಯ ಸಿಸ್ ತೆಗೆದು ಕೊಡುದಿಲ್ಲಂತೆ ಜೆರಾಕ್ಸ್. ಅಯ್ಯೋ ನನ್ನ ಪಿಂಕಿ ಓದ್ಲು. ನೀನು ಹೀಗೆ ಇದು ಮಾಡಿಸ್ತಾ ಇರು, ಪಿಂಕಿ ಅಂತ. ಪಿಂಕಿ ಓದ್ಲು. ವಿವೇಕ್ ಕೆ ಓಲು ಮಸ್ತ್ ದೂರ, 1:30 ಗಂಟೆ ಸಾಧ್ಯತೆ ಅನ್ನಂದು. 1:30 ಗಂಟೆ ಸಾಧ್ಯ ವಿವೇಕ್, ದಾಲ ಇಜ್ಜಿ ದೂರ ಇಜ್ಜಿ ಆತೆ. 1:30 ಗಂಟೆ ಸಾಧ್ಯ ದೂರ ಇಜ್ಜಿ, ಅದು ಮುಲ್ಪಾನೆ ಕೈತಲತೆ. ಓಕೆ, ಒಬ್ಬದೇವ್ರ ಲೇಟ್ ಇದು ಲೇಟ್ ಆಣ ಮೆಸೇಜ್ ಟೈಪ್ ಮಲ್ಪೆರೆ ವಿವೇಕ್ ಕೆ ಅವರೇ ಭಟ್ರತೀರು ವಿವೇಕ್ ಭಟ್ರತೆ. నేను ఎప్పుడు అప్పచ్చి ఇருந்து ಜಾನ್ವಿ ಭಟ್ పోయేರ ಅಂದತೆ. ಕ್ರಿಕೆಟ್ ವಾಲಿಬಾಲ್ ಬರೋದಿಲ್ಲೇರು ನಮ್ಮ ಲಾವಣ್ಯ ಸಿಸ್. PK ಲಾಕ್ಸ್ ಅವರು ಬಂದರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು PK ಅವರೇ, ಥ್ಯಾಂಕ್ ಯು. ಥ್ರೋಬಾಲ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನೀನು ನನ್ನನ್ನು ಅಗಲಿ ಇಂದಿಗೆ 1 ದಿನ ಸಂದರು, ನೀನು ಕೆಪ್ಪೆಗೆ ಹೊಡೆದದ್ದು ಈಗಲೂ ನೆನಪಿದೆ ಪಿಂಕಿ. ಹೌದಾ? ಪಿಂಕಿ ಕೆಪ್ಪೆಗೆ ಹೊಡೆದಿದ್ದಾಳ, ಮತ್ತೆ ಹೊಡೆದು ಏನು ಮಾಡ್ತಾಳೆ? ನಿಮ್ಮದು ಇದು ಪೆರ್ಚಿ ಕಟ್ಟೋದನ್ನು ನೋಡಿ ಅವಳಿಗೆ ಸಾಕಾಗಿದೆ ಪಿಂಕಿಗೆ. ಅಗಲಿ ಎಲ್ಲಿ? ಅಗಲಿ ಇಲ್ಲವಾ, ಅವಳು ಓದೋದಷ್ಟು ಇದ್ದಾಳೆ, ಅವಳು ಅಗಲಿದ್ದಲ್ಲ, ಆಯ್ತಾ? ಹೈ ಜಂಪ್ ಲಾಂಗ್ ಜಂಪ್ ಪೂರ ಬರೋದಿಲ್ಲೇರು. ಸಿಂಪಲ್, ನಿಮಗೆ ಲಾಂಗ್ ಜಂಪ್ ಮಾಡಲಿಕ್ಕೆ ಬರ್ತದಾ? ಅಕ್ಷಿತಾ ಪೋಯರೇ, ಅಕ್ಷಿತಾ. ಲಾವಣ್ಯ ಅವರು ನೀರು ಕೊಡ್ತಾ ಇದ್ದಾರೆ ನೋಡಿ, ನೀರು ಕುಡಿಯಿರಿ ಎಲ್ಲರೂ. ಮೊದಲಿಗೆ ಜ್ಯೂಸ್ ಕುಡಿಯಿರಿ, ಮೊದಲಿಗೆ ನೀರು. ಅಗಲಿ ಪಂಡ ಅಗೆಲಿ ಅವು ಅತ್ತಿ ಅವು ಇರು ಪಿಂಕಿನ ಪಂಡರತ್ತೆ ಅಗೆಲ್ ಬೇತವು ಅಗೆಲ ಉಪ್ಪು ಪಂಡ್ರೆಜ್ಜಿ ನಮ್ಮ ಅವೇ ಅಗಲಿ ಪಂಡ್ರೆ ಜಾಲ್ ಪೂ ಅವಳು ಉಲ್ಲಲತೆ ಎಳನೀರ ಬೊಂಡ ಕೊರದುಲ್ಲೇರಿ ಸಿಂಪಲ್ ಬೈದೆ ತೊಲ್ನಿ ಬೊಂಡ ಉಂಡು ಬರೀಟೆ ಲಾವಣ್ಯ ಸಿಸ್ ಬೊಂಡ ಕೊರದುಲ್ಲೇರು ಬಾಕಿ ಏರ್ ಕೊರ್ಪಿರಿ ತುಳಿ. ಸುಚಿತ್ರ ಕನ್ನಡತಿ ಅವರು ಬಂದರು. ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಹಾಯ್ ಸಿಸ್ಟರ್, ವೆಲ್ಕಮ್ ಟು ಮೈ ಲೈವ್. ಲೈಕ್ ಡನ್ ಸಿಸ್ಟರ್. ಓಕೆ, ಲೈಕ್ ಡ್ಯಾನ್ಸ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಲೈಕ್ ಡ್ಯಾನ್ಸ್ ಮಾಡ್ತಾ ಇದೆ ಅಲ್ಲಿ. ಎಂಚ ಉಲ್ಲಾರ್ಕೆ ಏನೋದಲ್ಲೇರು ಹುಷಾರಿಲ್ಲ ಎಂಕುಲು. ಗೋಡೆ ಹಾರಿ ಅಭ್ಯಾಸ ಉಂಟು ಲಾವಣ್ಯ ಸಿಸ್. ಅವೇ
ಆರುದು ಏನ್ ಎಂಚಿನೆ ಮೋನೆ ತೊಚ್ಚಿಪ್ಪ ತುಬರ ಒಂದಿನಕ್ಲೆ ಪೂರ ವಿಡಿಯೋ ಲೈವ್ ಮಾಪ್ ಈರೇನದು ಅದು ಬ್ಲ್ಯಾಕ್ ಸ್ಕ್ರೀನ್ ಲೈವ್ ಇಜ್ಜಿ ಕಣ್ಣ ಎಂಕುಲು ಮೋನೆ ತೊಚ್ಚಿಪೋಜ ನಿಕುಲು ಮೋನೆ ತೊಚ್ಚಿಪಂಡ ಬಿಲ್ಕುಲ್ ಬರ್ಪುಜಾರು ಐಕೆ ಅನ್ ಮೋನೆನೆ ತೊಚ್ಚಿಪೋಜಿ ಅವೇ ಇತ್ತೆ ಈಟ್ 16 ಜನ ಅಲ್ಲೇರಿ ಆ ಬಕ್ಕ ಒಂಜಿ ಜನ ಲಪ್ಪ ಅಂದು ಬರಿತ ರಡ್ಡು ತೆಪ್ಪುಡವು ಸಿಸ್ಟರ್ ಒನಸಾಂಡ್ ಸುಚಿತ್ರ ಒನಸಾದು ಚಾಪರ್ದಲಾಂಡ್ ರಾತ್ರಿದ ಒನಸಿಗೆ ತಯಾರಿ ಮಲ್ಪುನು ತೊಜಿಪಾಗ ಒಂಜಿ ದಿನ ವಿಡಿಯೋ ಒಂದು ನಮ್ಮ ಲೈವ್ ಮಲ್ಪನಾಗ ಫೇಸ್ ಲೈವ್ ಮಲ್ಪುಗ ವಿವೇಕಣ್ಣ ಇತ್ತೆ ಬೊಡ್ಚಿಂದು ಒಂದೇ ದಿನ ಪೋಡು ಬಕ್ಕ ಫೇಸ್ ಲೈವ್ ಮಲ್ಪುಗ ಅಪ್ಪಗ ಬರೋಡು ಮಾತೆಲ್ಲ ಮೊನೆ ತುದು ಪೊರಲ್ಲಿ ಓ ದೇವರೇ ಸಿಸ್ಟರ್ ನೈಸ್ ಪನೊಂದುರ್ಲೇರು ರಾವಣ್ಯ ಸಿಸ್ ಏರ್ ಬತ್ತಿ ನಾವು ನೀನಂತಾರ ದಿನೇಶ್ ಮಂಗಳೂರು ಬತ್ತೀರು ಸಪೋರ್ಟಿಂಗ್ ನುಲೇರು ಮೋನೆ ತೋಜಾಣ ಮೋನಪ್ಪನ ಇಲ್ಲ ಪೋಡು ಮೋನೆ ತೋಜಾಡಣ ಮೋನಪ್ಪನ ಇಲ್ಲ ಪೋಡು ಅಂದಂದು ಯಾಂದದೆ ಪಾಂಜೋಲೆ ಮೋನೆ ತೋಜ್ಪದ್ ಮಲ್ಪುಜೇರು ಅದೇ ಸಿಂಪಲ್ ಈರ್ ಮೋನೆ ತೋಜ್ಪದ್ ಮಲ್ಪೋರ ಇಜ್ಜತೆ ಸಿಂಪಲ್ ಲೈವ್ ಒಂಜಿ ಪರ್ಮಿಷನ್ ಇತ್ತಿನ ಎಡ್ಡಾಣ್ ಮಾರ ಮೋನೆ ತೋಜ ನೀನು ನಾಳೆ ಮೀನಿ ಬನ್ನಿ ಅದಲ್ಲ ದಿನೇಶ್ ಮಂಗಳೂರು ಬರ್ತೀರ ಲೈಕ್ ಕೊರ್ಲೆ ಏರನ ಲೈಕ್ ಕೊರದಿ ನಕಲ್ ಪೂರ ಲೈಕ್ ಕೊರ್ಲೆ ವಿವೇಕ್ ಭಟ್ರೆ ಲೈಕ್ ಕೊರಿಯಾರ ಫಾಸ್ಟ್ ಫಾಲ್ಸ್ ಪನದುಲ್ಲೇರು ಲಾವಣ್ಯ ಸಿಸ್ ಸಪೋರ್ಟ್ ಉಳ್ಳೇರು ತೂಲೇರ ದಿನೇಶ್ ಮಂಗಳೂರು ಅವರೇ ಲಾವಣ್ಯ ಸಿಸ್ಗೆ ನೀವು ಕನೆಕ್ಟ್ ಆಗದಿದ್ರೆ ಒಮ್ಮೆ ಕನೆಕ್ಟ್ ಆಗಿ ಅವರಿಗೆ ಇನ್ನು 1035 ಬಾಕಿ ಉಂಟಂತೆ ಅವರಿಗೆ ಪಿನ್ ಮಾಡುವ 1000 ಆಗಲಿ ಅವರದ್ದು ಗಣೇಶ್ ಚಿಂಚನ್ಕರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಗಣೇಶ್ ಅವರೇ ಲೈವಿಗೆ ಒಂದು ಲೈಕ್ ಕೊಟ್ಟು ಬಿಡಿ ಫಸ್ಟಿಗೆ ಮತ್ತೆ ನೀವು ಹೋಗ್ತೀರಾ ಒಂದು ಮೆಸೇಜ್ ಹಾಕಿ ಹೋಗ್ತೀರಾ ಗಣೇಶ್ನವರಿಗೆ ಸ್ವಾಗತ ಲೈವಿಗೆ ಸವಿತಾ ಅವ್ರು ಬಂದರು ಆಯ್ ಕಾಫಿ ಆಯ್ತಾ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಹಾಂ ಆಯ್ತು ಕಾಫಿ ಆಯಿತು ನಿಮ್ದಾಯ್ತಾ ಸವಿತಾ ಸಿಸ್ ಕಾಫಿ ಕುಡಿದ್ರಾ ನೋಡಿ ಲಾವಣ್ಯ ಸಿಸ್ಗೆ ಒಂದು 1K ಆಗಲಿಕ್ಕೆ 35 ಬಾಕಿ ಉಂಟಂತೆ ಒಂದು ಎಲ್ಲರೂ ಕೊಟ್ಟು ಬಿಡಿ ಅವರಿಗೊಂದು ಗಿಫ್ಟ್ ಕೊಟ್ಟು ಬಿಡಿ ಸಿಂಪಲ್ ಇದ್ದೀರಾ ಓ ಮೀನು ಪಲ್ಲೆ ಸಿಂಪಲ್ ಒಂದು ಸಿಂಪಲ್ ಮೀನು ಓ ಪಲ್ಲೆ ಒಂದು ಓ ಮೀನು ತೂಲೆ ಗೊತ್ತಾಪಣ ಮೀನಿಂದ ಪುದರ್ ಗೊತ್ತಾಪಣ ನೋಡಿ ಮೀನು ನೋಡಿ ಯಾವ ಮೀನು ಅಂತೇಳಿ ವಾವ್ ಫಿಶ್ ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್ ಫಿಶ್ ತಿಂತೀರಾ ನಾನು ಬರ್ತೇವೆ ಊಟಕ್ಕೆ ಬನ್ನಿ ಫ್ರೈ ಮಾಡುವ ಬನ್ನಿ ಐ ಕಿಡ್ಡೋ ಪ್ಲೇಸ್ ನಿಜ ಅಂತ ಹೇಳ್ತಾ ಇದ್ದಾರೆ ಎಂತ ನಿಜ ನನಗೆ ಎಂತಂತ ಗೊತ್ತಾಗ್ಲಿಲ್ಲ ನೀವು ಹೇಳ್ತಿರೋದು ನಿಜ ನಾವು ಕೇಳ್ತಿರೋದು ನಿಜ ಒಟ್ಟಿನಲ್ಲಿ ನಿಜ ಹೌದೌದು ನಿಜ ಓಕೆ ನಾನು ಕೂರ್ಗ್ ಮಡಿಕೇರಿಯವಳು ಅಂತಾರೆ ಹೌದಾ ಮಡಿಕೇರಿ ಮೀನು ತಿಂತೀರಲ್ಲ ಬರ್ರಿ ಪರವಾಗಿಲ್ಲ ಫ್ರೈ ಮಾಡಿ ಕೊಡುವ ನಗಡ್ತಾ ಇದ್ದಾರೆ ನಮ್ಮ ಐಕಿಡೋ ಪ್ಲೇಸ್ ಯಾಕೆ ನಗಡುದು ವೆಲ್ಕಮ್ ಟು ಮೈ ಲೈವ್ ಟೀ ಆಯಿತು ಅನಿಲ್ ಸುವರ್ಣ ಆಯ್ ಸವಿತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ
ಕಾಫಿ ಆಯಿತು. ನೀ ಅನಿಲ್ ಸುವರ್ಣ ಐಕಿಡ್ಡೋ ಪ್ಲೇಸ್ಗೆ ಒಂದುಂಡ ತೂಲೆ ಚಾನಲ್ ಉಂಡಾನ್ ತಿಂತೇವೆ ಇದನ್ನು. ಹೌದಾ, ತಿಂತೀರೇನೆ? ಎಂತ ಹೇಳುದು ಸವಿತಾ ಸಿಸ್ ಇದಕ್ಕೆ ಮೀನಿಗೆ ಹೆಸರೆಂತ? ಹಾರ್ಲಿಕ್ಸ್ ಇಲ್ಲವಾ? ಹಾರ್ಲಿಕ್ಸ್ ಕುಡಿಲಿಲ್ಲ ನಾವು ಟೀ ಕುಡಿಯುವುದು. ಇದೆ ಚಾನಲ್ ಇದೆ. ಹೌದಾ, ಹಾಯ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸವಿತಾ ಸಿಸ್. ನಾನು ಗೇಮರ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಐಕಿಡ್ಡು ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಐಕಿಡ್ಡೋ ಪ್ಲೇಸ್ ಅವರೇ? ಆಗದಿದ್ರೆ ನನ್ನ ಚಾನಲ್ಗೆ ಹೋಗಿ ವಿಡಿಯೋಗೊಂದು ಕಮೆಂಟ್ ಮಾಡಿ ಬನ್ನಿ ಆಯಿತಾ? ನನಗೆ ಗಿಫ್ಟ್ ಕೊಡೋಕೆ ಹೇಳಿ. ಹೌದು, ಇದು ಸವಿತಾ ಸಿಸ್ ಇದ್ದಾರೆ, ಅವರಿಗೆ ಕೊರೋಡ ಅಣ್ಣ ಬ್ಲೂ. ನಾನು ಕೊಡ್ತೀನಿ ಅಂತ ಹೇಳಿದೆ. ಕೊಡಿ ನೀವು ಕೊಡಿ ಅವರಿಗೆ. ನಾನು ಬ್ಲೂ ಕೊಡಲಿಲ್ಲಲ್ಲ, ನೋಡುವ. ಬ್ಲೂ ಬೇಕಾ ನಿಮಗೆ ಐಕಿಡ್ಡು ಅವರೇ? ಕೊಟ್ಟಿದ್ದೇನೆ ನೋಡಿ, ನೀವು ಕನೆಕ್ಟ್ ಆಗಿ. ಅವು ಏರು ಬ್ಲೂ ಬೋರ್ಡ್ ಅಂಡ ಕೊರ್ಲೆ ಅವು ಏನಾರೇ ಕನೆಕ್ಟ್ ಆತೆ ನಂಗೆ ಹಿಂಗೆ ನೆನಪು ಅವು ನೋಡಿ. ಬ್ಲೂ ಕೊಟ್ಟಿದ್ದೇನೆ, ಬೇಡದಿದ್ರೆ ಹೇಳಿ. ಹೌದಾ, ಓಕೆ ಚಾನಲ್ ಉಪ್ಪಳ ಕೊರಿಯಾ ಏನಾರೇ ನೋಡಿ. ಅದು ಆಲ್ರೆಡಿ ಗೇಮ್ಸ್ ಉಂಡತೆ. ಹೌದೌದು, ಹೋಗಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಉಂಡು. ಓಕೆ ಸಿಂಪಲ್ ಬಾಯ್, ನೀವು ಕೊಟ್ಟು ನೋಡಿ ಅವರಿಗೊಂದು. ಮತ್ತೆ ಅವರಿಗೆ ರಿಟರ್ನ್ ಮಾಡಬೇಕಲ್ಲ, ರಿಟರ್ನ್ ಮಾಡಿ ಆಯಿತಾ? ಅವರು ಕೊಟ್ಟರೆ ರಿಟರ್ನ್ ಮಾಡಿ, ನೀವು ಮತ್ತೆ ರಿಟರ್ನ್ ತಗೊಂಡು ಹೋಗಿ ಆಯಿತಾ? ಐಕಿಡ್ಡೋ ಪ್ಲೇಸ್ ಅವರೇ. ಸಿಂಪಲ್ ಬಾಯ್ ಹೋಗುದಾ? ಸಿಂಪಲ್ ಬಾಯ್ ಓಕೆ. ಸಿಂಪಲ್ ಬಾಯ್ ಸಿಂಪಲ್ ಬಾಯ್ ಮೀನು ತೂಯರಾ ಯಾನ್ ತೋಷ್ ಬಾಯ್ನ ಓ ಮೀನವು ಪುದರ್ ಪಂಜರ್ ದಾದ ಮೀನಂದು ನೋಡಿ. ಇಲ್ಲಿ ಲಾವಣ್ಯ ಸಿಸ್ಸಿಗೆ 1Kಗೆ 35 ಆಗಬೇಕು. ಕೊಡುವವರೆಲ್ಲ ಕೊಟ್ಟು ಬಿಡಿ, ಇಲ್ಲ ಗಿಫ್ಟ್ ಕೊಟ್ಟು ಬಿಡಿ ಅವರಿಗೆ, ಮತ್ತೆ ಅವರು ರಿಟರ್ನ್ ಮಾಡ್ತಾರೆ. ನಾನು ಬರುವುದಿಲ್ಲ. ಯಾಕೆ ನಾನು ಬರುವುದಿಲ್ಲ? ನಾಳೆ ಬರ್ತೀಯಲ್ಲ? ನಾಳೆ 8 ಗಂಟೆಗೆ ಮಾಡ್ತೇನೆ ಲೈವ್, ಮತ್ತೆ 5 ಗಂಟೆಗೆ ಅನಿಲನ್ನ ಮಾಡ್ತಾರೆ ಆಯಿತಾ? ಪ್ರಸಾದ್ ಜಿ ಫೋಟೋಗ್ರಾಫಿ ಅವರು ಬಂದರು. ಸಿಂಪಲ್ ಬಾಯ್ ಒಡೆ ಪೋಪಿನಿ ಅಂದು ಪ್ರಸಾದ್ ಅನ್ನ ಸಿಂಪಲ್ ಬಾಯ್ ಪೋಪಿರ್ಗೆ ಯಾನ್ ಬಂದು ನಾಯ್ಕು ಉಂತುಲೆ ಪನೊಂದುಲ್ಲೆ ಪೋಪೇರಿಗೆ ದಾಲ ಮಲ್ಪೆರೆ ಅಪ್ಪುಜಿ. ಸಿಂಪಲ್ ಬಾಯ್ ತೂತುಜಿ ಓಪ್ಪ ದೇವ್ರೆ ಯಾನ್ ಈತು ಮಲ್ಲ ಮೀನು ಕಂತೀಯ ಪ್ಲೇಟೆಡ್. ಓಕೆ ಸಿಸ್ಟರ್ ಬಾಯ್, ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ. ಓಕೆ ಸವಿತಾ ಸಿಸ್, ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಗಿದ್ದೇನೆ ನಿಜ ಹೌದು ನಿಜ ಎಲ್ಲ ನಿಜ. ಓಕೆ ಇಪ್ಪಡಿ ಚಾನಲ್ ಉಂಡು. ಓಕೆ ಸಬ್ಸ್ಕ್ರೈಬ್ ಮಾಡಿ ಆಯಿತು. ಯಾರಿಗೆಲ್ಲ ಮಾಡಿದ್ದೀರಾ? ಅನಿಲ್ ಸುವರ್ಣಗೆ ಮಾಡಿದ್ದೀರಾ, ಮತ್ತು ನಮ್ಮ ಸಿಂಪಲ್ ಬಾಯ್ಗೆ ಮಾಡಿದ್ದೀರಾ, ಮತ್ತು ಇಲ್ಲಿ ನಮ್ಮದು ಪ್ರಸಾದ್ ಅವರು ಬಂದರು ಅವರಿಗೆ ಮಾಡಿ, ಮತ್ತು ಸವಿತಾ ಸಿಸ್ ಇದ್ದಾರೆ, ಲಾವಣ್ಯ ಸಿಸ್ ಇದ್ದಾರೆ, ಮತ್ತು ನಾನಿದ್ದೇನೆ. ನೋಡಿ ಸಿಂಪಲ್ ಬಾಯ್ ತೂಲೆ ಮೀನು ತೋಜುಂಡೆ ಒಂದು ಗೊತ್ತಾಣ ಮೀನು ತೂಲೆ ಮೂಜಿ ಮೀನುಂಡು. ಮೂಜತ್ತು 4 ಉಂಡು. ಏತುಂಡು 4 ಮೀನುಂಡು. 4 ಒಂಜೈಟೆ ಉಂಡು ತೊಟ್ಟೆಡೆ. ನೋಡಿ ಮೀನು ನೋಡಿ. ತೆಲಿಪೊಚ್ಚಿ ನೆನಪ ತಿಳಿ ಸಿಂಪಲ್ ಬಾಯ್ ಭಲೆ ಸಿಂಪಲ್ ಬಾಯ್ ಇನ್ನ ಪುದರ್ ಏನ ಸಿಂಪಲ್ ಬಾಯ್ನ ಪುದರ್ ಏನಾಗೆ ಸಿಂಪಲ್ ಬಾಯ್ ಪುದರ್ ಪನ್ಪುಜೇರಿಗೆ ಅವು ಒಂಜಿ ಈವೆಂಟ್ ಮಲ್ಪೇರಿಗೆ ಐಟಾರು ರಿವೀಲ್ ಮಲ್ಪೇರಿಗೆ ಯಾರು ಸಿಂಪಲ್ ಬಾಯ್ನ ಬಂಗುಡೆ ಎತ್ತಿ ಪ್ರಸಾದನ್ನ ಅವೊಂದು ಕೊಡಂದೆ ನೋಡಿ. ಎಲ್ಲರೂ ಮಾಡಿ ಆಯಿತು, ಕಮೆಂಟ್ಸ್ ಮಾಡಿದ್ದೇನೆ. ಓಕೆ ಎಂತ ಇಷ್ಟು ಬೇಗ ಕಮೆಂಟ್ ಮಾಡಿ ಬಂದ್ರಾ? ಯಾರು ಕಮೆಂಟ್ ಮಾಡ್ತಿರ್ಗೆ ತೂಲಿ ಅವು ಮೀನು ಸೈತಿನ ಮೀನತ್ತ ಅತ್ತಲ್ಲ ಗೊತ್ತ ಓ ಮೀನು ಜೂಯತ್ ನನ್ನ ಅಗ್ಗಿದು ತಿಂತವು ಸೈತಿ ಮಕ್ಕನಿಗೆ ಅನ್ಬಿನಿದೆ ಪೋಪಲ್ಲ. ಎಂತವಾ ಇದು ಗಡಿ ಡಿಸ್ಕನೆಕ್ಟ್ ಆಗ್ತಾ ಇದೆ ಹಾಸ್ಪಿಟಲ್ಗೆ ಕೊಂಡು. ಎಂತವಾ ಇದು ಗಡಿ ಡಿಸ್ಕನೆಕ್ಟ್ ಆಗ್ತಾ ಇದೆ ಹಾಸ್ಪಿಟಲ್ಗೆ ಕೊಂಡು. ಹಾಸ್ಪಿಟಲ್
దాల పండరంచ ಒಂದಿಪ್ಪು ಮೀನಿಗೆ ಅವೇ ಮೀನಿಗೆ ದಾಲ என்ன மொபைல் கோவிந்த பண்ண சிம்பிள் போயாரே சிம்பிள் யான் மீனுக்கு தால ಬರ್ಕೊಂಡು ಮಾರ್ರೆ ಚಾಪ್ ನೋಡಿ ಇದ್ದವರು ಕಮೆಂಟ್ ಮಾಡಿ. ಇಲ್ಲಿ ಗಡಿ ಗಡಿ ಲೈವ್ ರೀಕನೆಕ್ಟ್ ಆಗ್ತಾ ಇದೆ. ಎಲ್ಲ ಹೋದ್ರ ಅಂತಲ್ಲ ಅನಿಸ ನನ್ನ ಮೆಸೇಜ್ ಸ್ಕಿಪ್ ಅಂದೆ ಅನಿಲ ಅನಿಲಣ್ಣ ಎನ್ನ ಒಂದು ಗಡಿ ಗಡಿ ರೀಕನೆಕ್ಟ್ ನನ್ನ ಇರ ಮೆಸೇಜ್ ಇಜ್ಜಿ ಸ್ಕಿಪ್ ಅವೇ ಕುಡಲ ತಿರ್ಗೊಂದುಂಡು ದಾಯ ವಂಚ ಹಾಸ್ಪಿಟಲ್ ಕೊನಲೆ ಅಂಡು ಬಕ್ಕ ನೆಟ್ಟೆ ಹೋಗು ಕೂಡದ ಅದೊಂದು ಸಿಂಪಲ್ ಬಾ ಮೀನು ಸಹಿತ ಮೀನತ್ತ ಅವು ಗೊತ್ತ ನಾವು ಅಂಡ್ ಬಕ್ಕ ಹೋಲ್ ಮೆಸೇಜ್ ಪೂಜಿ ಐನಾತ್ ಕಮೆಂಟ್ ಮಲ್ಪಲೆ ಬಕ್ಕ ಪೊಟ್ಟು ನನ್ನ ಎಂಡ್ ಮಲ್ಪೆ ಅಂತ ಪಡ್ತಾಯಿಕ ನಾನು ಅಂಚೆನೆ ಗೊಂದಿತ್ತಂಡ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪಿನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ನಮಗೆ ಅತ್ತಿ ಟವರ್ ಮಾಡಿ ಓಕೆ ಬಾಯ್ ದಾಯೇ ಅನಿಲಣ್ಣ ಮೆಗ್ದಿನ ಲೈವ್ ಸ್ಟಾರ್ಟ್ ಅಂಡ ಐಕ ನೀತಾ ಸಿಸ್ನ ಲೈವ್ ಸ್ಟಾರ್ಟ್ ಅಂಡ ಅಡಿಗೆ ಪೋಪಿನ ಓಕೆ ಓಕೆ ಪೋದು ಬಲೆ ಅನಿಲಣ್ಣ ಥ್ಯಾಂಕ್ ಯು ಸೋ ಮಚ್ ಪತ್ತದ ಸಪೋರ್ಟ್ ಮಾಡ್ತೀನಿ ಏಕೆ ಥ್ಯಾಂಕ್ ಯು ಅನಿಲಣ್ಣ ಎಲ್ಲ ಈ 9 ಗಂಟೆ ಲೈವ್ ಅತ್ತೆ ಬರ್ಪೆಂಕುಲು ಚೇಂಜ್ ಅವರೇ ಇದ್ದಿದೆ ಕೂಡ ಎಲ್ಲ ಕಾಣೆ ಬರ್ತದೆ ಪಲ್ಲೆ ಟೈಮಿಂಗ್ ಸೇರ್ತಂದವೆ ಎಲ್ಲ ಕಾಣೆ ಲೇರು ಥ್ಯಾಂಕ್ ಯು ಅನಿಲಣ್ಣ ನೋಡಿ ಇದ್ದವರು ಕಮೆಂಟ್ ಮಾಡಿ ಆಯ್ತಾ ಈ ಒಂದು ಲೈವ್ ಪೂರ ಜನ ಬಲ್ತಿರತ್ತ ಈ ಒಂದು ಮೊಬೈಲ್ ತಿರ್ಗುನೇಟ ಆಯ್ತು ಕನಸೋ ಇದು ನನಸೋ ಇದು ನನ್ನೆದೆಯಲ್ಲಿ ಅನಿಲ್ ಸ್ವಾಮಿ ಓಕೆ ಬಾಯ್ ಬಾಯ್ ಸ್ವಾತಿ ಲಗರ್ ಬಂದರು ಹಾಯ್ ಅಂತ ಹೇಳ್ತಾರೆ ಹಾಯ್ ಸಿಸ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸ್ವಾತಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಸಿಸ್ ಚಾ ಪರಿಯರೆ ಕಾಫಿ ಪರಿಯರೆ ದಾದಾಂಡು ಪಲ್ಲೆ ದಾದ ಪರಿಯಾರ ಬೂಸ್ಟ್ ಪರಿಯಾರ ಹಾರ್ಲಿಕ್ಸ್ ಪರಿಯಾರ ಮೊಬೈಲ್ ಒಂಜಿ ಬದಿಕ್ದಿಲೆ ಸರಿ ಬದಿಕ್ ಇತ್ತು ಇಂಚ ಮಲ್ತೀತೆ ಒಂಜಿ ತಗ್ಗು ಮಲ್ತೀತೆ ಒಂಜಿ ಎತ್ತರ ಮಲ್ತೀತೆ ಮೊಬೈಲ್ ತುಕ ಇಂಚ ಹಾಪಣ ಬದಿಕೆದೀತೆ ಇಜ್ಜಿನ ಪರೋಡು ಚಾ ಪನದುಲ್ಲೇರು ಸ್ವಾತಿ ಸಿಸ್ ಇನ್ನಾಡು ಎನ್ನಾಡು ಸಿಸ್ ಎನ್ನ ಪಣ ಜೋಕುಲು ಸ್ಕೂಲ್ ಬರ್ಪೇರತೆ ಅಪ್ಪಗಟ್ಲೆ ಕಾಫಿ ಚಾದ ಲಾವಡು ಅಂಚ ಬೂಸ್ಟು ಅಂಚ ಪುರ ಮಲ್ಪಡು ಅಪ್ಪ ಇಂಕು ಚಾಲ ಮಲ್ತು ಪರ್ಪ ಅಂಕು 3 ಗಂಟೆ ದಂಚಿ ಬರ್ಪೇರು ಜೋಕುಲು ಅಪ್ಪಗನೆ ಹಾಪುಡು 3 ಗಂಟೆಗೆ ಹಾಪುಡು ಹೆಂಗಲ್ಲ ಚಾ ಪುರ ಇಜ್ಜಿ ಎಂಗ್ಲೆಗೆ CBSE ಅತೆ CBSE ಮುಗಿದುಜಿ ಎಲ್ಲ 9 ತಾರೀಕು ಮುಟ್ಟೊಂಡು ಒಂದು ರಿಸಲ್ಟ್ ಆದ ನ್ಯೂ ಸೆಷನ್ ಸ್ಟಾರ್ಟ್ ಆತ ನೆಗಳಿಗೆ ಅಂಚೆ 9 ತಾರೀಕು ಮುಟ್ಟೊಂಡು ಮುಗಿದುಜಿ ಇನ್ನಿಲ್ಲ ಇತ್ತನು CBSE ಅಂಚೆನತೆ ನಡುಟು ಒಂಜಿ ವಾರ ಸ್ಟಾರ್ಟ್ ಆಪುಣತೆ ರಿಸಲ್ಟ್ ಆದ ಒಂದಿನ ಸ್ಟಾರ್ಟ್ ಆಪುಂಡು ಬಕ್ಕ ರಜೆ ಕೊರ್ಪೇರು ಅಂಚ ಅಂದೇ ಪನದುಲ್ಲೇರು ಯಾರೆಲ್ಲ ಹೈಡಲ್ಲಿದ್ದೀರಾ ಬಂದು ಕಮೆಂಟ್ ಮಾಡಿ ಆಯ್ತಾ ಚೂರು ಟಿವಿದ ವಾಲ್ಯೂಮ್ ಮೆಲ್ಲ ಮಲ್ಪ್ಲೇವೆ ಈರ್ನ ಓಲುಕೇನೊಂದುಲ್ಲೇರಿ ಎನ್ನ ಸುರತ್ಕಲ್ ಸ್ವಾತಿ ಸಿಸ್ನ ಇಲ್ಲಿ ಗೊತ್ತು ಜಿಂಕ್ ಓಲು ಸ್ವಾತಿ ಸಿಸ್ನ ಇಲ್ಲಿ ಓಲು ನನ್ನದು ಸುರತ್ಕಲ್ ನಿಮ್ದು ಎಲ್ಲಿ ಪ್ರಸಾದ್ ಅವರೇ GK ಫೋಟೋಗ್ರಾಫಿಯಾ ಸ್ಟುಡಿಯೋದವರ ನೀವು ಪ್ರಸಾದ್ ಅವರೇ ಸ್ಟುಡಿಯೋದವರ ಓ ನಮ್ಮ ಕುಡ್ಲ ಯಾರು ತುಳು ಪಾತಿರೋದಲ್ಲಿ ಲೆಕ್ಕಾದಿಂಚ ಬಂಗುಳಿ ಮೀನ್ ತುಷ್ಪೆ ಈರ್ಲ ಕುಡ್ಲನಾ
स्वाती सिसला कुठला ते स्वाती सिस ಎನ್ನ ಉಡುಪಿ ಮತ್ತು ಕುಡ್ಲ ಪಂಡ ರಡ್ಡು ಉಂಡೆ ಸ್ಟುಡಿಯೋ ಉಂಡೆ ಇಡ್ಡ ಯಾನ್ಲ ಕುಡ್ಲ ಇಲ್ಲ ಕುಡ್ಲನೆ ಓಕೆ ಓಕೆ ಯಾನ್ ಪೇಪರ್ ಪಾಡು ಲೆಕ್ಕ ಮಾತೆಲ್ಲ ಇಲ್ಲಾಗ ಪೋದು ಎಲ್ಲ ಲೈವ್ಗು ಏರ್ಲ ಬರ್ಪುಜಿ ಸಿಂಪಲ್ ಬಾಯ್ ಲೈವ್ ಗೊಂಜಿ ಟೈಮಿಂಗ್ಸ್ ಉಪ್ಪುಜಿ ಸಿಂಪಲ್ ಬಾಯ್ ಟೈಮಿಂಗ್ಸ್ ಪನ್ನೆಲಿ ಸಿಂಪಲ್ ಬಾಯ್ ಬರ್ಪೇಂಕುಲು ಇತ್ತೆ ಅನಿಲ್ ಸುವರ್ಣ ಪಂಜರಲ್ಲ ಬೈಯಡ 5 ಗಂಟೆಗಂದು ಈರ್ಲ ಈರ್ 8 ಗಂಟೆ ಪಲ್ಲೆ ಸಿಂಪಲ್ ಬಾಯ್ ಈರ್ ಪೇಪರ್ ಪಾಡ್ಲಕ ಪೋಚಿ ಪ್ರಸಾದ್ ಜಿ ಕೆ ಫೋಟೋಗ್ರಾಫಿ ಯಾವನಂದಿಲ್ಲ ರಂದೆ ಓಲ್ಡ್ ಸ್ಟುಡಿಯೋ ಅಲ್ಲ ಎಮ್ಮನ ಅಕ್ಷಿತ ಸಂದೀಪ್ಲೊಲ್ಲೆ ಆರ್ಲ ಕುಡ್ಲದಾರ್ ಸಿಂಪಲ್ ಬಾಯ್ ಇಲ್ಲ ಕುಡ್ಲದಾರ್ ಅದೇ ಸಿಂಪಲ್ ಬಾಯ್ ಕುಡ್ಲದಾರ ತೀರ ಬೆಂಗಳೂರು ಅಕ್ಷಿತ ಅಕ್ಕ ಈರು ಕುಡ್ಲ ಲೈವ್ ಬರ್ಪುನ ಬುಡ್ಲ ಅಕ್ಷಿತ ಅಕ್ಕ ಈರು ಕುಡ್ಲ ಲೈವ್ ಬರ್ಪುನ ಬುಡ್ಲ ಎಂಚ ಪೂರ ನಾಡುವರತಿ ಸಿಂಪಲ್ ಬಾಯ್ ಒಂಜಿ ವರ್ಡ್ ಪೂರ ಸೂಪರ್ ಸೂಪರ್ ಅಕ್ಷಿತ ಅಕ್ಕ ಇತ್ತು ಬೇರೆ ಗೊತ್ತೊಂದು ಬರುವಿರಿ ಚಿನ್ನದಂತ ಹುಡುಗನಿಗೆ ಮುತ್ತಿನಂತ ಹುಡುಗಿ ಬೇಕು ನಮ್ಮ ಬೀಗರಾಗಲು ಒಪ್ಪಿಗೆಯೇ 5 ಜನ ಇದ್ದಾರೆ ಯಾರು ಮೆಸೇಜ್ ಮಾಡೋದಿಲ್ಲ ಸಿಂಪಲ್ ಬಾಯ್ ಯಾರಿಗೆ ಒಂಜಿ ಸನ್ಮಾನ ಮಲ್ಪೋಡು ಆರ್ನ ಬಂಗ ಆರೆಗೂ ಗೊತ್ತು ಅಂದ ಸಿಂಪಲ್ ಬಾಯ್ ಒಂಜಿ ಸನ್ಮಾನ ಉಂಡಿಗೆ ನಮ್ಮ ಪ್ರಸಾದ್ ಫೋಟೋಗ್ರಾಫಿದಲ್ಲಿ ಎಕ್ಕೊಡು ಸಿಂಪಲ್ ಬಾಯ್ ಇರೆಗೆ ತಮ್ಮನ ಮಲ್ಪ ಇರ್ಗೆ ತಮ್ಮನ ತುಳು ಬರೆಪುನ ಏರು ಚೈನಾದಕ್ಕಲು ತುಳುನಾಡು ದಾಯೆ ಮಾರ್ರೆ ತುಳು ಬರೆಪುನ ಏರು ಚೈನಾದಕ್ಕಲು ತುಳುನಾಡು ದಾಯೆ ಮಾರ್ರೆ ಅರ್ಥ ಇಜಿಯೇ ಸಿಂಪಲ್ ಹೆಂಗೆ ಅರ್ಥ ಇಜುಂದು ತುಳು ಬರ್ಪುನನ ಬರೆಪುನನ ಎಂಚಂದ ಅರ್ಥ ಇಜಿ ಚೈನಾದಕ್ಕಲು ದಾಯೆ ನಡುಟು ಬತ್ತೀರು ಚೈನಾದಕ್ಕಲು ಬರ್ಚಿತ್ತು ನಾನು ಇನ್ನ ಚುಕ್ಕು ಬೇಬಿ ನೀ ಫುಲ್ ದೋಸೆ ಕೊರಿಯೇ ಸರಿ ಬಿಸ್ಕಿಟ್ ಬೀಬಿ ಇನ್ನಿದಾದ ದೋಸೆ ಬೋಡ್ಗೆನಾ ಬಿಸ್ಕಿಟ್ ಬೊಡ್ಚಿಗೆನ ಬಾಲೆಗ ಬಿಸ್ಕಿಟ್ ಬೇಬಿಗೆ ನೀ ದೋಸೆ ಬೋಡ್ಗೆನಾ ಬಾಬು ದೋಸೆ ಬೋಡೇನಿ ಅರ್ಥಾಪಿನ ಬಡ್ ಚುಕ್ಕು ಏರಿಯೇ ಚುಕ್ಕೆನ ಮೆಗ್ಗೆನ ಬಾಲೆ 3 ವರ್ಷದ ಹಾಗೆ ಚುಕ್ಕು ಬಂದು ಉದರ್ದಿತ್ತೀನಿ ಆಯ್ನ ರೇಯಾಂಶು ಬುದಾರ ಬಾಲೆದ ಪುದಾರ ರೇಯಾಂಶು ಯಾನು ಒಂಜಿ ವಿಡಿಯೋ ಪಾಡ್ದೈತೆ ಅಕ್ಷರಾಭ್ಯಾಸದ ಆಯ್ತು ಬಾಲೆದ ಒಂಜಿ ಫೋಟೋ ಉಂಡತುಲೆ ಆ ಬಾಲೆ ಗೊತ್ತಂಡೆ ಇನಿ ಕೋರಿ ಸಾರತ ಅಂಚ ಓ ಕೋರಿಲ ದೋಸೆಲನಾ ಓಕೆ ಓಕೆ ತಿನ್ನೆ ಬಾಬು ದೋಸೆ ತಿನ್ನೆ ಲೈವ್ ಓನರ್ ಪಿಟ್ರಸಿ ಕಟ್ಟು ಲೈಟ್ ಬಿಲ್ ಕಟ್ಟಿಲ್ಲ ಯಾಕೆ ನಾನು ಇಲ್ಲಿ ಲೈಟ್ ಬಿಲ್ ಕಟ್ಟುದು ನಾನು ಕಟ್ಟುದಿಲ್ಲವ ಲೈಟ್ ಬಿಲ್ ನನ್ನ ಅಪ್ಪ ಕಟ್ಟುದು ಲೈಟ್ ಬಿಲ್ ನಾವು ಕೊಡುದು ಮಾತ್ರ ಅವರು ಕಟ್ಟಿ ಬರ್ತಾರೆ ಫೋಟೋ ಎನ್ನ ವೈಟಿ ಲೋಗೋ ತೂಲೆ ಪೋಸ್ಟ್ ಪಾಡಿ ಎಂಚ ಉಂಡು ಪಂದು ಪಲ್ಲೆ ಯಾನೇ ಮಲ್ತೀನಿ ಓಕೆ ತೂಕ ಅವೇ ತೂಕ ಬಕ್ಕ ತೂಪೇನೆ నాది సింపుల్ బాయ్ నా ఎత్తి ఎంగల బాలే బిస్కెట్ తినపుడే పలావిక్కిని దోశ కొరియాలి మన్ని ఎంత సింపుల్ బాయ్ ఓ సింపుల్ బాయ్ చుక్కు పండ ఎన్నకల బాలేవు అయితే పుదర్ చుక్కు అంచా నాయిದ పుదర్ ಟಾಮಿ ಬಕ್ಕ ಪುಚ್ಚಿದ పుదర్ ರೂಬಿ ಅಂಚೊಂಡು ఆయన పుదర్ ರೇಯಾಂಶ್ ಬಾಲದ ಪುದರ್ ಆಣ ಯಾನ್ ಒಂಜಿ ಮೋಕೆಡ್ಲ ಎಪ್ಪುನ ఆయన ಚುಕ್ಕು ನೀರು ಪೂರ ಎನ್ನುವಾರು ಬಾಲೆ ಮನದುಂಡು ಬೇಬಿ ಮನದುಂಡು ಇಂಗುಲು
ಓಹೋ ಪೂರೆಲ್ಲ ಪ್ರಸಾದ್ ಜಿ ಕೆ ಫೋಟೋಗ್ರಾಫಿ ದಾರ ಲೋಗೋ ಒಂಜಿ ತೂಲೆ ಎಂಚೊಂಡೊಂದು ತೂಕಾವೆ ಸಿಂಪಲ್ ಬಾಯಿ ವರ ತೂದು ಬಲೆ ಪ್ರಸಾದ್ ಜಿ ಕೆ ಫೋಟೋಗ್ರಾಫಿ ದಾರ ಒಂಜಿ ಲೋಗೋ ಪಾಡ್ದಿರಿಗೆ ತೂದು ಬಲೆ ಎಂಚೊಂಡೊಂದು ಇನ್ನ ಒಪಿನಿಯನ್ ಪಲ್ಲೆ ಮೂಜಿ ಜನ ಒಲ್ಲೇರು ಏರವು ಎಂಕ್ ದಾಲೆ ಗೊತ್ತು ಓಕೆ ಸಿಂಪಲ್ ಬಾಯ್ ಮಲ್ಲೆ ಜವೈರೆ ಗೊತ್ತಿತ್ತು ಜತೆ ಅಂಚೆ ಇರ್ಕೇನ್ಯತ ಓಕೆ ಓಕೆ ನೋ ಪ್ರಾಬ್ಲಮ್ ಓಕೆ ಚುಕ್ಕು ಚುಕ್ಕು ಪಂಡ ಬಾಲೆ ಅವೇ ಎಲ್ಲ ತಪ್ಪೇನಜ್ಜಿ ಚುಕ್ಕು ಪಂಡ ಬಾಲೆ ಬಾಲೆ ಮೂಜಿ ವರ್ಷದ ಬಾಲೆ ಯಾನ್ ಪುದರ್ ದೀತೀನಿ ಚುಕ್ಕುಂದೈಕ್ ಆಯ್ತಾ ಪುದರ್ ರೇಯಾಂಶ್ ಚುಕ್ಕು ಅವರೇ ನಮಸ್ತೆ ಚುಕ್ಕು ಅಲ್ಲಿ ಅವರ ಮನೆಯಲ್ಲಿದ್ದಾನೆ ಚುಕ್ಕು ಚುಕ್ಕು ಇಲ್ಲಿಲ್ಲ ಚುಕ್ಕ ಏನಿಲ್ಲ ಲೈವ್ ಉಳ್ಳೇರ ಅಂದದು ಗೊತ್ತುಜ್ಜಿ ಲೈವ್ ಇತ್ತೇಡ ನಮಸ್ತೆಗೆ ಚುಕ್ಕು ಕೊಂಚ ನಮಸ್ತೆ ಮಲ್ತೊಂದು ನಮ್ಮ ಜಾನ್ವಿ ಭಟ್ ಬಂದರು ಜಾನ್ವಿ ಅವರೇ ಹೋದ್ರಾಗ ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಕೋಡ್ದಬ್ಬು ಗಿಫ್ಟ್ ಕೊರಿಯೆ ಅವು ಏರಿ ಕೋಡ್ದಬ್ಬುಗು ಏರಿ ಕೋಡ್ದಬ್ಬುಲ್ಲೇರು ಮೂರು ಹೊರಗಡೆ ಇದ್ದೀರಾ ಹೌದಾ ಜಾನ್ವಿ ಸಿಸ್ ಹೊರಗಡೆ ಇದ್ದೀರಾ ಓಕೆ ಓಕೆ ಭಟ್ರು ಬತ್ತೀರು ಹಾ ನಮಸ್ತೆ ನಮಸ್ತೆ ಮನದು ಉಳ್ಳೇರು ಅಲೇ ಉಳ್ಳೇರು ಚುಕ್ಕು ಬೇಬಿ ಉಂಡೇನು ಕಲ್ಲ ಹಾಂ ಓಕೆ ಓಕೆ ಪರವಾಗಿಲ್ಲ ಜಾನ್ವಿ ಸಿಸ್ ಏನು ಹೊರಗಡೆ ಬಂದದ್ದು ಶಾಪಿಂಗಾ ಜಾನ್ವಿ ಸಿಸ್ ಶಾಪಿಂಗ್ಗೆ ಬಂದದ್ದಾ ಜಾನ್ವಿ ಸಿಸ್ ತಿಬರ್ ನಿಕ್ಲಿಕ್ಕೆ ಐತಲ್ಲ ತಿಬರ್ ನಿಮಗೆ ಹತ್ತಿರವಾ ಜಾನ್ವಿ ಸಿಸ್ ನನ್ನ ಸ್ವಾಹ ಮಾತ ಭಸ್ಮ ಲೈವ್ ಭಟ್ರು ನನ್ನ ಸ್ವಾಹ ಮಾತ ಭಸ್ಮ ಅವನಿಗೆ ಲೈವ್ಗೆ ಭಟ್ರು ಬರ್ತೀರಿ ಮ್ಯೂಟ್ ಅವ್ರು ಮ್ಯೂಟಲ್ಲಿದ್ದಾರೆ ಅಂತೆ ಅವರಿಗೆ ಕೇಳೋದಿಲ್ಲವಾ ಖಾಲಿ ನೋಡ್ತಾರೆ ಮೆಸೇಜ್ ಓಕೆ ಓಕೆ ಜಾನ್ವಿ ಸಿಸ್ ಓಕೆ ಸೂರ್ಯ ಅಂತ ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಅವು ಕೇವು ತೋಜುಂಡಿಯೇ ಇರ್ ಕೆಪ್ಪಿ ಬರುತ್ತೀನಿ ಅರೆಗೆ ಖಾಲಿ ಮ್ಯೂಟ್ ಮಾಡಿ ನೀನು ಮುಂದೆ ಬರ್ಪುಡು ಹರೇ ಕೃಷ್ಣ ಅಂತ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೂರ್ಯ ಅವರೇ ವೆಲ್ಕಮ್ ಟು ಮೈ ಲೈವ್ ಹರೇ ಕೃಷ್ಣ ಅಂತ ಸಿಂಪಲ್ ಎಂಕು ಪಂಡ ಅರೆಗೆ ಪಂಡ ಗೊತ್ತಾ ಬುಜೀರು ಓ ದೇವರ ಎಂಕು ಪಂಡ ಆಡಲ್ಲ ಮಲ್ಲೆಜ್ಜಿ ಯಾರು ಪಂಡ ಬೇಜಾರು ಮಲ್ತೆ ಆಡುವಾಗ ಗೊತ್ತಿಜ್ಜಿ ಎಂಕು ಹೊಸ ಐಡಿಟ್ ಬರೋದಿಲ್ಲ ಸಿಂಪಲ್ ಬಾಯ್ ಅದು ವಿಷಯ ಸಿಂಪಲ್ ಬಾಯ್ನ ತುವೇರೆ ಬರ್ಪಿನ ಒಂದು ಮಾತೆಲ್ಲ ಮತ್ತೆ ಸಿಂಪಲ್ ಬಾಯ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಜಾನ್ವಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಆರು ಮ್ಯೂಟ್ ಪಂಡಿನಿ ಅತ್ತೆ ಓಕೆ ಮಲ್ಲೇಜೆ ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾನ್ವಿ ಸಿಸ್ ಅವರು ಹರೇ ಕೃಷ್ಣ ಪರಂದುಲ್ಲೇರು ಹರೇ ಕೃಷ್ಣ ಅಯ್ಯೋ ಅಂಚೆ ಪನೋಚಿ ಸಿಂಪಲ್ ಬಾಯ್ ಅದೆಲ್ಲ ಹೇಳ್ಬೇಡಿ ನಾನು ಸುಮ್ಮನೆ ಹೇಳಿದ್ದೆ ಆಯ್ತಾ ಹಾಗೆಲ್ಲ ಹೇಳ್ಬೇಡಿ ಸುರಸುಂದರ ಜನಸಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ 4 ಜನ ಇದ್ದಾರೆ 2 ಜನ ಇದ್ದಾರೆ ಈಗ 2 ಜನ ಆದ್ರು ರೀಚಾರ್ಜ್ ಖಾಲಿ ಆಡ್ಬಂಡಾರ ಸರಿ ಆಂಡ ಸಿಂಪಲ್ ಬಾಯ್ ನೀ ಸಿಂಪಲ್ ಬಾಯ್ ಇರ ಲೈವ್ 8 ಗಂಟೆಗೆ ಒಂಜಿ ಪನ್ಲೆ ಎಂಗ್ಲೆ ಗೊತ್ತಾವಡತ್ತೆ ಯಾನ್
TV17 ಅತ್ತೆ ಹಾಯ್ ಅಂತ ಹೇಳಿದ್ರೆ ನೋಡಿ. TV17 ಅವ್ರು ಬಂದರು. ಜಾನ್ವಿ ಸಿಸ್ಸಿಗೆ ಅವರು ಮ್ಯೂಟಲ್ಲಿದ್ದಾರೆ. TV17 ಅವರೇ ಅವರು ಮ್ಯೂಟಲ್ಲಿದ್ದಾರೆ. ಬಟ್ ಕುಂಭಮೇಳಡುಲ್ಲೇರ ಹರೇ ಕೃಷ್ಣ ಬರೋದಿಲ್ಲ ಅಂದಂದು ಭಟ್ರು ಕುಂಭಮೇಳದಲ್ಲಿದ್ದಾರೆ ಆಯ್ತಾ. ಜಾನ್ವಿ ಸಿಸ್ ಕುಂಭಮೇಳದಲ್ಲಿದ್ದಾರೆ. ಅವರು ಮ್ಯೂಟಲ್ಲಿದ್ದಾರೆ. ಅವರು ಹೇಳಿದ್ರು ಈಗ ಅವರು ಖಾಲಿ ಸಪೋರ್ಟ್ ಮಾಡ್ತಾರೆ ಅಂತೆ, ಹೊರಗಿದ್ದಾರೆ ಅಂತೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು TV9 ಅವರೇ, TV17 ಅವರೇ ಥ್ಯಾಂಕ್ ಯು. ನಿಮಗೆ ಬ್ಲೂ ಕೊಟ್ಟಿದ್ದೇನೆ ನೋಡಿ, ಬರಲಿಲ್ವಾ? ನಿಮಗೆ ಹೇಳಿದ್ದು ಅತ್ತೆ ಅಂತ. ಅತ್ತೆಯಾ? ಓಕೆ ಅಪ್ಪ, ಓಕೆ ಥ್ಯಾಂಕ್ ಯು. ನಿಮ್ಗೆ ಹೇಳಿದ ಅತ್ತೆ ಅಂತ. ಓಕೆ ಅತ್ತೆ, ಪರವಾಗಿಲ್ಲ. ಮಾಮಿ ಆಂಡ್ ಅತ್ತೆ ಆಂಡ್ ಕೆಪ್ಪಿ ಆಂಡ್ ಪೂರ ಆಂಡ್ ಅಮ್ಮ ಆಂಡ್ ಅಜ್ಜಿ ಆಂಡ್ ಇನ್ನೇನೇನು ಗೊತ್ತಿಲ್ಲ. ಆಂಟಿ ಆಯಿತು, ಇನ್ನೇನೇನು ಹೆಸರು ಬರ್ತದೆ ಅಂತ ಗೊತ್ತಿಲ್ಲ ನನಗೆ. ಏತು ಜನಕ್ಕೆ ಈರ ಅತ್ತೆ ಮಾರ್ರೆ ಏರು ಪೂರ ಅತ್ತೆ ಬಂದ್ಪೇರೆ ಹೆಂಗೆ ಗೊತ್ತಿಜ್ಜಿ. ಮಗಲ್ ಮಾತ್ರ ಇಜ್ಜಿ, ಮಗೇನೆ ಇಂಕ್ ಏರು ಅತ್ತೆ ಏರ್ಲ ಮಾಡಂಡು ಡೋಂಟ್ ತಾಲಜ್ಜಿ ಬೇಜಾರಿಜ್ಜಿ ನಮಗೆ. ಜಾನ್ವಿ ಅತ್ತೆ ಹಾಯ್. ಹೌದಾ ಜಾನ್ವಿ ಅತ್ತೆ ಮ್ಯೂಟಲ್ಲಿದ್ದಾರೆಯಾ? TV17 ಅವರೇ ನೋಡಿ ಹಾಯ್ ಅಳಿ ಅಂತ ಹೇಳ್ತಾ ಇದ್ದಾರೆ. ಬಂದ್ರು ಕೇಳಿತವರಿಗೆ ನೋಡು. ಅತ್ತೆ ವನಸಾಂಡ ಅಂತ ಕೇಳ್ತಾ ಇದ್ದಾರೆ. ಯಾವ ಅತ್ತೆಗೆ ಕೇಳುವುದಂತ ಮೆನ್ಷನ್ ಮಾಡಬೇಕಲ್ಲ TV17. ನಾನು ಸಂಗೀತ ಅತ್ತೆ, ಅವರು ಜಾನ್ವಿ ಅತ್ತೆ ಹಾಗೆ ಹೇಳ್ಬೇಕಲ್ಲ, ಇಲ್ಲ ದುರ್ಗಾ ಅತ್ತೆ ಅಂತ ಹೇಳ್ಬೋದು. ಯಾರಿಗೆ ಕೇಳಿದ್ದು ವನಸಾಂಡ ಅಂತ? ಜಾನ್ವಿ ಭಟ್ ಅವರಿಗ ನೋಡಿ. ಜಾನ್ವಿ ಭಟ್ ಅವರೇ ಊಟ ಆಯ್ತಾ ನಿಮ್ಮದು? ಸವಾಲಿಗೂ ಕವಾಲಿಗೂ ಸಯ್ಯರೆ ಸಯ್ಯ. ಈಗೆಂತ ವನಸು? ಹೌದು ಈಗೆಂತ ವನಸು? ಈಗ ಕಾಫಿ ಕಲೀರಿ ತುಳು ಸಂಗೀತ ಸಿಸ್. ಹೌದು ಕಲಿಬೇಕಲ್ಲ, ನಾನು ಕಲಿಬೇಕಾ ಜಾನ್ವಿ ಸಿಸ್? ಆಯ್ತಾ ದುರ್ಗಾತ್ತೆ? ಓಕೆ ಆಯ್ತು. ವನಸು ನೋಡಿ TV17 ಅವರೇ, ವನಸು ಅಂದರೆ ನಾವು ಮಧ್ಯಾಹ್ನಕ್ಕೆ ವನಸು ಅಂತ ಹೇಳೋದು. ಸಂಜೆಗೆ ಬಂದರೆ ಕಾಫಿ ಆಯ್ತಾ ಟೀ ಆಯ್ತಾ ಅಂತ ಕೇಳಬೇಕು. ಮಧ್ಯಾಹ್ನ ನೀವು ಬಂದರೆ ವನಸಾಂಡ ಅಂತ ಕೇಳಬೇಕು, ಇಲ್ಲದೆ ರಾತ್ರಿ 8 ಗಂಟೆಯ ನಂತರ ಕೇಳಬೇಕು ವನಸಾಂಡ ಅಂತ. ಆಯಿತಾ? ನಾನು ನಿಮಗೆ ಹೇಳಿಕೊಟ್ಟದ್ದು. ಹೌದು ನಾನು ಹೇಳಿಕೊಟ್ಟಿದ್ದೇನೆ, ಜಾನ್ವಿ ಸಿಸ್ ಹೇಳಿಕೊಟ್ಟಿದ್ದೇನೆ ನಾನು ಅವರಿಗೆ. ಕಾಫಿ ಆಯಿತಾ ದುರ್ಗಾ ಅತ್ತೆ ಅಂತ ಹೇಳ್ತಾ ಇದ್ದೀರಾ? ಕಾಫಿ ಆಗಿ ಎಲ್ಲಿ ಹೋಯ್ತಂತ ಗೊತ್ತಿಲ್ಲ ಮಾರೆ. ಅದು ಕಾಫಿ ಎಲ್ಲ ಹೋಗಿ ಆಯ್ತು ಈಗ ಈ ಬೊಬ್ಬೆ ಹಾಕುವ ಬರೋದ್ರಲ್ಲಿ. ಈಗ ಇನ್ನೊಂದ್ಸಲ ಲೈವ್ ಆದಂತ ಇನ್ನೊಂದ್ಸಲ ಕಾಫಿ ಮಾಡಿ ಕುಡಿಬೇಕು ನನಗೆ ಈಗ. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾನ್ವಿ ಸಿಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಮಿಡಿಲ್ ಕ್ಲಾಸ್ ಯೂಟ್ಯೂಬರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಿಡಿಲ್ ಕ್ಲಾಸ್ ಯೂಟ್ಯೂಬರ್ ಅವರೇ, ವೆಲ್ಕಮ್ ಟು ಮೈ ಲೈವ್. ನೀಲಿ ಕಣ್ಣಿಗೆ ನಾನಿಟ್ಟ ಕಪ್ಪು ಕಾಡಿಗೆ ನೋಡದ ದೃಷ್ಟಿಗೆ ಎಲ್ಲಿದೆ ಹೋದರೆ ನಿನ್ನದೇ ನೆನಪು ಹಾಡಿ ಸಾಂಗ್. ಇದು ಗೊತ್ತಿಲ್ಲವ ನನಗೆ ಸಾಂಗ್. ನೀವು ಗೊತ್ತಿಲ್ಲದೆಲ್ಲ ಕೊಡುದಲ್ಲ, ಹೇಗೆ ಹಾಡುದು? ನನಗೆ ಗೊತ್ತಿಲ್ಲ ಅದು. ನೀಲಿ ಕಣ್ಣಿಗೆ ನಾನಿಟ್ಟ ಕಾಡಿಗೆ ನೋಡದ ದೃಷ್ಟಿಗೆ ಎಲ್ಲಿ ಹೋದರೆ ನಿನ್ನದೇ ನೆನಪು, ಅದು ಗೊತ್ತಿಲ್ಲ. ಬೇರೆ ಇದ್ರೆ ಪದ್ಯ ಹಾಕಿ ಗೊತ್ತಿದ್ದದ ಆಡ್ತೇನೆ. ದುರ್ಗಾ ಅತ್ತೆಗೆ ಹ್ಯಾಪಿ ಬರ್ತ್ಡೇ. ಅಯ್ಯೋ ನಂದು ಹ್ಯಾಪಿ ಬರ್ತ್ಡೇ ಇವತ್ತಲ್ಲವಾ, 25 ತಾರೀಕಿಗೆ, ನಾಳ್ದು ಏಪ್ರಿಲ್ 25ಗೆ ನನ್ನ ಬರ್ತ್ಡೇ. ಈ ತಿಂಗಳೇ 25ಗೆ. ಇವತ್ತು ಬರ್ತ್ಡೇ ಅಲ್ಲಪ್ಪ, ಎಂತ ದಿನಾಲು ಬರ್ತ್ಡೇ ಮಾಡುದಾ? ಅಮ್ಮು ಅನುಷ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಮ್ಮ ಅವರೇ. ಹಾಯ್ ಅನುಷ ಸಿಸ್, ವೆಲ್ಕಮ್ ಟು ಮೈ ಲೈವ್. ಲೈಕ್ ಕೊಟ್ಟುಬಿಡಿ, ಯಾರು ಲೈವ್ಗೆ ಬಂದವರು ಲೈಕ್ ಕೊಡಿ. ಹಾಯ್. ಚಾನಲ್ ಇದೆಯಾ ಮಿಡ್ಲ್ ಕ್ಲಾಸ್ ಯೂಟ್ಯೂಬರ್ ಅವರೇ? ಚಾನಲ್ ಇದೆಯಾ ನಿಮ್ಮದು? ಬ್ಲೂ ಬೇಕಾದರೆ ಕೊಡ್ತೇನೆ, ಬೇಡದಿದ್ದರೆ ಹೇಳಿ. ಬೇಕಾದರೆ ಹೇಳಿ ಕೊಡ್ತೇನೆ. ಅನುಷ್ ಅವರೇ ಬ್ಲೂ ಬೇಕಾದರೆ ಹೇಳಿ ಕೊಡ್ತೇವೆ, ಬೇಕಾದರೆ ಹೇಳಿ, ಇಲ್ಲದಿದ್ದಿಲ್ಲ ಅಂತ. ಗೊತ್ತಿಲ್ಲ ನಿಮಗೆ? ಇಲ್ಲ ನನಗೆ ಗೊತ್ತಿಲ್ಲವಾ. TV17 ಅವರೇ ಹಾಂ ಅಂತ ಹೇಳ್ತಾ ಇದ್ದಾರೆ. ಓಕೆ
ನೋಡಿ ಕೊಟ್ಟಿದ್ದೇನೆ, ನೋಡಿ ಕನೆಕ್ಟ್ ಆಗಿ, ನನಗೆ ಕೂಡ ಕನೆಕ್ಟ್ ಆಗದಿದ್ರೆ ಕನೆಕ್ಟ್ ಆಗಿ. ಅಂಜಲಿ ಸಿಸ್ ಇದ್ದೀರಾ? ಅಂಜಲಿ ಸಿಸ್, ನಿಮಗೆ ಬ್ಲೂ ಬೇಕಾ? ಬೇಕಾದರೆ ಹೇಳಿ. ನೋಡಿ ಮಿಡ್ಲ್ ಕ್ಲಾಸ್ ಕನೆಕ್ಟ್ ಆಗಿ ಎಲ್ಲರಿಗೂ ಕೂಡ. ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅತ್ತೆ. ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಉದಯ್ ಪೂಜಾರಿ ಲೈವ್ ಇದ್ದೀರಾ? ಅಮ್ಮ ಅನುಷ ಅಕ್ಕ ಪ್ಲೀಸ್ ಸಬ್ 100 ಆಗಿಲ್ಲ, ಪಿನ್ ಮಾಡಿ ಬ್ಲೂ ಕೊಡಿ. ಓಕೆ ಓಕೆ, ಬ್ಲೂ ಕೊಡ್ತೇನೆ ಆಯ್ತಾ. ಕೊಟ್ಟಿದ್ದೇನೆ ಬ್ಲೂ, ಮತ್ತೆ ಪಿನ್ ಮಾಡಬೇಕಲ್ಲ. ಪಿನ್ ಕೂಡ ಮಾಡಿದೆ ಆಯ್ತಾ, ಪಿನ್ ಮಾಡಿದೆ. ನೋಡಿ ಬ್ಲೂ ಬಂದಿದೆ ಅಂತ ನೋಡಿ. ಚಂದ ಹಾಡ್ತಾರೆ, ನಾನು ಮಿಸ್ಸಿಂಗ್ ಇವತ್ತು ಮ್ಯೂಟಲ್ಲಿದ್ದೇನೆ. ಓಕೆ ಓಕೆ ಜಾನ್ವಿ ಸಿಸ್, ಪರವಾಗಿಲ್ಲ. ಥ್ಯಾಂಕ್ ಯು. ಮಿಡಲ್ ಕ್ಲಾಸ್ ಮೇಡಮ್, ನಿಮ್ಮ ಊರು ಮಂಗಳೂರು? ಹೌದೌದು ಮಂಗಳೂರು ಮಂಗಳೂರು. ನಿಮ್ಮದು ಊರು ಮಂಗಳೂರಾ? ನಿಮ್ಮದು ಊರು ಯಾವುದು ಯೂಟ್ಯೂಬರ್ ಅವರೇ? ಮಿಡ್ಲ್ ಕ್ಲಾಸ್ ಅವರೇ, ನಿಮ್ಮದು ಊರು ಯಾವುದು? ಸಿಂಪಲ್ ಬಾಯ್ ಮಾಮಿ ಇಲ್ಲ ಮಾಮಿ ಪನ್ಪರ. ಓಕೆ ಓಕೆ, ಎಲ್ಲರೂ ರಿಟರ್ನ್ ಮಾಡಿ. ನೀವು ಕೊಟ್ಟರೆ ಅವರು ರಿಟರ್ನ್ ಮಾಡ್ತಾರೆ. ನೀವು ಅವರ ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿಬಿಡಿ ಆಯಿತಾ. ಅನುಷಾ ಅವರೇ, ನೀವು ಯಾರ ಚಾನಲ್ಗೆ ಹೋಗ್ತೀರಾ ಅವರ ವಿಡಿಯೋಗೆ ಕಮೆಂಟ್ ಹಾಕಿಬಿಡಿ, ಅವರು ನಿಮಗೆ ರಿಟರ್ನ್ ಮಾಡ್ತಾರೆ. ಓ ದುರ್ಗಿ ಮಹಾದುರ್ಗಿ, ಹೌದು ಇವತ್ತು ತುಂಬ ಹೆಸರು ಉಂಟು ನನಗೆ, ತುಂಬ ಹೆಸರು ಇಟ್ಟಿದ್ದಾರೆ. ನಮ್ಮದು ಕಾರವಾರ. ಹೌದಾ? ಓಕೆ ಓಕೆ. ಮದಿಮೆ ಹತ್ತಡ. ಓ ಮದಿಮೆ ಮಾರ್ರೆ, ಹಾಗೇನಿಲ್ಲ. TV17 ಅವರೇ, ಬ್ಲೂ ಬೇಕಾದರೆ ನಾವು ಕೊಡ್ತೇವೆ. ಯಾಕಂದರೆ ಸುಮ್ಮನೆ ಕೊಟ್ಟು ತಗೊಳ್ಳೋದು ಯಾಕೆ ಅಲ್ಲ, ಅದಕ್ಕೆ ಕೇಳಿದ್ದು ನಾನು. ನೀವು ಗುರ್ತ ಇದ್ರೆ ರಪ್ಪ ಕೊಡ್ತೀನಿ ನಾನು, ಇಲ್ಲದೆ ಸುಮ್ಮನೆ. ಅಂದರೆ ನಿನ್ನೆ ಕೂಡ ಒಬ್ಬರು ಬಂದಿದ್ರು, ಫೇಕ್ ಐಡಿಯಲ್ಲಿ ಬರ್ತಾರೆ, ತುಂಬ ಇದು ಮಾಡ್ತಾರೆ ಮೆಸೇಜ್ ಎಲ್ಲ, ಅದಕ್ಕೆ ಸಹ ಕಷ್ಟ ಆಗ್ತದೆ. ಅದಕ್ಕೆ ಬ್ಲೂ ಕೊಡೋದಿಲ್ಲ ಹಾಗೆ. ಓಕೆ, ನನಗೊಂದು ಕಮೆಂಟ್ ಮಾಡಿ, ನಾ ಆಮೇಲೆ ರಿಟರ್ನ್ ಮಾಡಬೇಕು. ಹೌದು ಜಾನ್ವಿ ಸಿಸ್ಗೆ, ಯೂಟ್ಯೂಬರ್ ಅವರೇ, ಜಾನ್ವಿ ಸಿಸ್ಗೆ ಒಂದು ಕಮೆಂಟ್ ಹಾಕಿಬಿಡಿ. ಮತ್ತು ಅನುಷಾ ಅವರೇ, ಜಾನ್ವಿ ಸಿಸ್ಗೆ ಕನೆಕ್ಟ್ ಆಗಿಬಿಡಿ, ಮತ್ತು ಕಮೆಂಟ್ ಹಾಕಿ ಮಾತ್ರ. ಒಂದು ವಿಡಿಯೋಗೆ ಹಾಕಿ, 3 ಶಾರ್ಟಿಗೆ ನೋಡಿ ಬಂದು ಹಾಕಿ ಆಯಿತಾ. ಹಾಯ್ ಜಸ್ಟಿಸ್, ಜಸ್ಟಿಸ್ ನಮಸ್ತೆ ಜಸ್ಟಿಸ್, ವೆಲ್ಕಮ್ ಟು ಮೈ ಲೈವ್. ಮಿಡ್ಲ್ ಕ್ಲಾಸ್ ಯೂಟ್ಯೂಬರ್ ಅವರು ಕಾರವಾರ ಅಂತ ಹೇಳ್ತಾ ಇದೆ. ಜಸ್ಟಿಸ್ ಉದಯನ್, ನನ್ನ ಲೈವ್ ಸ್ಟಾರ್ಟ್ ಆಣ ಅಂದಿ ಮೆಸೇಜ್ ಬರ್ತಂಡು. ಅಕ್ಕ ನಿಮ್ಮ ಧ್ವನಿ ಸೂಪರ್ ಅಂತ ಹೇಳಿದೆ. ಥ್ಯಾಂಕ್ ಯು ಅಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಜರೀನಾ ಕಿಚನ್ ಅವ್ರು ಬಂದರು, 18 ಲೈಕ್ ಅಂತ ಕೊಡ್ತಾ ಇದ್ದಾರೆ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ. ನೋಡಿ ದಿವ್ಯಾ ಸಿಸ್ಗೆ ಆಗಿ, ಮಿಡ್ಲ್ ಕ್ಲಾಸ್ ಅವರೇ ದಿವ್ಯಾ ಸಿಸ್ಗೆ ಕನೆಕ್ಟ್ ಆಗಿ, ಅವರು ಮತ್ತೆ ನಿಮಗೆ ರಿಟರ್ನ್ ಮಾಡ್ತಾರೆ. ಮತ್ತು ಅವರ ವಿಡಿಯೋಗೆ ಒಂದು ಕಮೆಂಟ್ ಹಾಕಿಬಿಡಿ ಆಯಿತಾ. ಜರ್ನಸಿಸ್ ಬಂದರು, ಮತ್ತು ಜರ್ನಸಿಸ್ ಇದ್ದಾರೆ, ಅವರಿಗೆ ಕೂಡ ಕನೆಕ್ಟ್ ಆಗಿ. ಸಂಗೀತ ಅತ್ತೆ ಸೂಪರ್ ಆಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಅಲಿಮಯ್ಯ, ಥ್ಯಾಂಕ್ ಯು. ಇತ್ತೆನಾ ಅಂದಿ ಇತ್ತೆ ಎಂಕ್ ಬತ್ತನು ಬಕದಾದನ ಹೊರರೆ ಅಂತೂ ನಾಗ ಅವು ಬಕ್ಕ ಅವು ಉಂದಾಪುಳಿಗೆ ಏಪದಲ ಬರ್ಪುಳು ಇತ್ತೆ ಯಾನ್ ಇತ್ತಿಂಚ ಲೈವ್ ಮಾಡ್ತದಲ್ಲ ಮಿತ್ರ ನೋಟಿಫಿಕೇಶನ್ ಬತ್ತನು ಉದಯ ಪೂಜಾರಿ ಲೈವ್ ಬಂದು ಬತ್ತಂಡು ಐಕೇನ ಇಡ್ಡ ಕೇನ್ನಿ ಅಂದ ಕೇನ್ನಿ ಅವರ ಧ್ವನಿ ಚಂದ. ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಜಾನ್ವಿ ಸಿಸ್, ನೀವು ಚಂದ ಮಾಡಿ ಇದು ಹೇಳ್ತೀರಾ, ರಾಮಾಯಣದ್ದೆಲ್ಲ ಹೇಳ್ತೀರಾ, ನನಗೆ ಖುಷಿ ಆಯಿತು. ನಾನು ನಿಮ್ಮದು ವಿಡಿಯೋ ನೋಡಿ ಬಂದದ್ದಾಗ ಕಮೆಂಟ್ ಹಾಕಿದ್ದೇನೆ, ವಿಡಿಯೋಗೆ ನೋಡಿ ಫುಲ್ಲು ನೋಡಿದ್ದೇನೆ. ಇದು ರಾಮನದುಂಟಲ್ಲ, ಅದು ನೋಡಿ ಬಂದದ್ದು ನಾನು. ಸೌಮ್ಯ ರಾಜೇಶ್ ಅವರು ಬಂದರು, ಹಾಯ್ ಮಂಗಳೂರು ಸಿಸ್ಟರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೌಮ್ಯ ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಲೈವ್. ಹರೇ ಕೃಷ್ಣ ಅಂತ ಹೇಳ್ತಿದ್ದೆ ನಮ್ಮ ಜಾನ್ವಿ ಸಿಸ್ ಅವರು. ಹಳೆ ಪಾತ್ರೆ ಹಳೆ ಕಬ್ಬಿಣ ಹಳೆ ಪೇಪರ್ ಕಣೆ ಹೋಯ್, ಈ ಪ್ರೀತಿ ಈ ಪ್ರೇಮ ಬಳು ಬೇಜಾರ್ ಕಣೆ ಹೋಯ್. ಅಷ್ಟೇ ಬರುದಪ್ಪ ನನಗೆ. ಹಳೆ ಪಾತ್ರೆ ಹಳೆ ಕಬ್ಬಿಣ ಕಣ ಹೋಯ್, ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್. ಅಷ್ಟೇ ಬರುದು ನನಗೆ, ಬೇರೆ ಬರುವುದಿಲ್ಲ. ಅದರದು ಇದು ಆ ಪಿಕ್ಚರ್, ಅದು ಯಾವ ಪಿಕ್ಚರ್ ಅದು? ಕರಿಯ ಪಿಕ್ಚರಾ? ನೀನ್ ಚಂದಾನೇ ನಿನ್ನಾಸೆ ಚಂದಾನೇ ನಲ್ಲಿ ಎಂದೆಂದು ಚಂದಾನೇ, ಚಂದ್ರಮಗೂ
ನಿನ್ನಂದ ಚಂದನೇ. ಅದು ಪಿಕ್ಚರ್ ಇದಲ್ಲ, ಅದು ಪದ್ಯ. ಜಾನ್ವಿ ಅತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ. ವಿಡಿಯೋಗೆ ಶಾರ್ಟಿಗೆ ಕಮೆಂಟ್ ಹಾಕಿ ಗಿಫ್ಟ್ ಕೊಟ್ಟು ಬನ್ನಿ ಆಯ್ತಾ. ಶ್ರುತಿ ಸ್ವಲ್ಪ ಬೇಕು ಸಿಸ್ಟರ್. ಹೌದಾ, ಶ್ರುತಿಯನ್ನು ಹುಡುಕಿಕೊಂಡು ಬರುವ. ಶ್ರುತಿ ಬೇಕಾದರೆ. ಇಲ್ಲ ಸಿಸ್, ನಾನು ಸುಮ್ಮನೆ ಆಡೋದು. ನಾನು ಕ್ಲಾಸಿಗೆಲ್ಲ ಹೋಗಲಿಲ್ಲ. ಸುಮ್ಮನೆ ನನಗೊಂದು ಅಭ್ಯಾಸ ಮನೆಯಲ್ಲಿ ಆಡೋದು. ಕೆಲಸ ಮಾಡುವಾಗ ಆಡ್ತಾ ಇರ್ತೇನೆ. ಯಾವುದು ಹಾಡು ಬರ್ತದೆ ಅದನ್ನು ಆಡೋದು. 2 ಲೈನ್ ಬರೋದು, ಅದಕ್ಕಿಂತ ಹೆಚ್ಚು ಬರೋದಿಲ್ಲ. ಹೌದಾ ಅಕ್ಕ, ಯಾರು ರಿಟರ್ನ್ ಮಾಡ್ತಾ ಇಲ್ಲ. ಮಾಡ್ತಾರೆ ಅನುಷಾ ಅವರೇ. ನೋಡಿ, ನೀವು ಅವರ ವಿಡಿಯೋಗೆ ಕಮೆಂಟಲ್ಲಿ ನೋಡಿ, 2 ಸಲ ನೋಡಿ ಬರಬೇಕು. ಒಮ್ಮೊಮ್ಮೆ ಕಮೆಂಟಲ್ಲಿ ಶೋ ಆಗೋದಿಲ್ಲ. ನನ್ನ ಲೈವ್ಗೆ ಯಾರು ಬರ್ತಾರಲ್ಲ ಅವರು ನಮ್ಗೆ ಖಂಡಿತ ರಿಟರ್ನ್ ಮಾಡ್ತಾರೆ. ಆದರೆ ನೀವು ವಿಡಿಯೋ ನೋಡಬೇಕು, ಮತ್ತು ಶಾರ್ಟಿಗೆ 2 ಶಾರ್ಟಿಗೆ ಕಮೆಂಟ್ ಹಾಕಿ ಬರಬೇಕು. ಆಗ ಅವರು ಖಂಡಿತ ರಿಟರ್ನ್ ಮಾಡ್ತಾರೆ. ಕೆಲವರು 24 ಅವರ್ಸ್ ಆದ ನಂತರ ರಿಟರ್ನ್ ಮಾಡ್ತಾರೆ. ಮತ್ತು ಇದು ವೈಟಿದು ಜರ್ನಿ ಉಂಟಲ್ಲ, ಇದು ಲಾಂಗ್ ಜರ್ನಿ. ಇಲ್ಲಿ ನಾವು ಬೇರೆಯವರ ಲೈವಿಗೆ ಹೋದರೂ ಖಂಡಿತ ಸಿಗ್ತದೆ. ಯಾವಾಗಲೂ 1 ಸಲ ಆದರೂ ಅವರು ನಿಮಗೆ ಖಂಡಿತ ರಿಟರ್ನ್ ಮಾಡ್ತಾರೆ. ನೀವು ಕೊಟ್ಟು ಬಂದರೆ ಖಂಡಿತ ರಿಟರ್ನ್ ಮಾಡ್ತಾರೆ ಅವರು. ಓಕೆ, ಶ್ರುತಿ ಎಲ್ಲಿ ಇದ್ದಾರೆ ಹೇಳಿ, ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಶ್ರುತಿಗೆ ಎಲ್ಲಿ ಹುಡುಕುದು ಶ್ರುತಿಯನ್ನು? ಶ್ರುತಿಗೆ ಬೇಡ, ಈಗ ಬರುವುದಿಲ್ಲ ಶ್ರುತಿ. ಕಿಚ್ಚ ಬಂದರು. ನಮಸ್ತೆ ಟೀಚರ್, ಚಾ ಪರಿಹಾರ. ಒಪ್ಪ ಕಿಚ್ಚ, ಇವತ್ತು ಸರಿ ಕೇಳಿದ್ಯಪ್ಪ ನೀನು. ಚಾ ಕುಡ್ದೆ ಕಿಚ್ಚ, ಚಾ ಕುಡ್ದೆ. ಹೌದು ಟೀಚರ್, ಲೈವಲ್ಲಿ ಸಿಗ್ತಾನೇ ಇರ್ತಾರೆ. ಹೌದು, ಲೈವಲ್ಲಿ ಸಿಗ್ತಾನೆ ಇರ್ತಾರೆ. ನಾವು ಮಂಡೆ ಬಿಸಿ ಮಾಡಬೇಕಂತಲೇ ಇಲ್ಲ. ಯಾವುದಾದ್ರೂ ಒಂದು ಲೈವಲ್ಲಿ ಸಿಗ್ತಾರೆ, ಖಂಡಿತ ನಮಗೆ ಕನೆಕ್ಟ್ ಆಗ್ತಾರೆ. ನನ್ನ ಅನಿಸಿಕೆ ಹಾಗೆ, ಅದಕ್ಕೆ ಹೇಳಿದ್ದು. ಮುಕ್ಕೋಟಿ ದೇವರು ಕನ್ಫ್ಯೂಸ್ ಆಗಿ ಹೋದರು, ನೋಡ್ತಾ ಇವರ ಮೀಟರು. ಅಯ್ಯೋ, ಅದು ಬರುವುದಿಲ್ಲವಾ? ಅವರು ಬಂದಿದ್ದ ಪಿಂಕಿ ಅವರು ಬಂದಿದೆ. ಎಲ್ಲಿ ಬಂದಿದ್ದು ಪಿಂಕಿಯನ್ನು ಹುಡುಕೊಂಡು ಸಿಂಪಲ್ ಬಂದ. ಸಿಂಪಲ್ ಈಗ ನಿನ್ಗೆ ಬೈತಾರೆ ನೋಡು. ಸಿಕ್ಕಿದ್ರೆ ನೀನು ಸಿಂಪಲ್ನ ಎದುರಿಗೆ ಬರಬೇಡ ಆಯ್ತಾ. ವಾ ಪಿಂಕಿ ಒಂದು ಅತ್ತಿ ಸಿಂಪಲ್ ಫ್ರೆಂಡ್ ಪಿಂಕಿ ಇತ್ತಲತ್ತೆ, ಕ್ಲಾಸ್ಮೇಟ್. ಆಳು ಮುರಣಿ ಇಲ್ಲಡೆ ಪೋದಿತ್ತಲತ್ತೆ. ಎಮ್ಮೆ ಕಿಚ್ಚ ಉಂಡದೆ. ಕಿಚ್ಚ ಅಲ್ಲಿ ಇಲ್ಲಡೆ ಪೋದು ಲವ್ ಲೆಟರ್ ಕಂದಿನಿಗೆ. ಆಲ ಪಪ್ಪ ಅಲ್ಲಿನ ಬೋರ್ಡಿಂಗ್ ಸ್ಕೂಲು ಪಾರ್ದೇರು. ಇನಿ ಪಿಂಕಿ ಶಾಲೆ ಬೈಜಲ್ಲ, ಈಗ ಸಿಂಪಲ್ಗೆ ಭಾರಿ ಬೇಜಾರು. ಮಂಡೆ ಯಾಕೆ ಬಿಸಿ ಮಾಡ್ಕೊ, ತಲೆ ಬಿಸಿ ಮಾಡ್ಕೊಂಡ್ರೆ ಸಾಕಲ್ಲ. ಹೌದೌದು, ಮಂಡೆ ಬಿಸಿ ಯಾಕೆ ಮಾಡೋದಲ್ಲ, ತಲೆ ಬಿಸಿ ಮಾಡ್ಕೊಂಡ್ರೆ ಸಾಕು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ನೀನು ಮತ್ತೆ ಯಾಕೆ ಪಿಂಕಿಯ ಮನೆಗೆ ಹೋದದ್ದು? ಅವರ ಅಪ್ಪ ಬಂದು ಇಲ್ಲಿ ಬೈದಿದ್ದಾರೆ ಗೊತ್ತುಂಟಾ? TV17 ಅವರೇ, ಶ್ರುತಿ ಮಂಗಳೂರಲ್ಲಿ ಉಂಟು ಅದಕ್ಕೆ. TV17 ಅವರೇ, ಶ್ರುತಿ ಮಂಗಳೂರಲ್ಲಿ ಇದೆ ಅಂತೆ. ನಮ್ಮ ಸೌಮ್ಯ ರಾಜೇಶ್ ಅವರು ಹೇಳ್ತಾ ಇದ್ದಾರೆ. ಅಂತ ಬರುತ್ತೆ ಹೇಳಿ ಅನ್ನೇ, ಹಾಕ್ತೀನಿ. ಸಂಗೀತ ಅತ್ತೆ, ಓಕೆ ಎಂತ ಬರ್ತದ ಹಾಕಿ. ಸೌಮ್ಯ ಅತ್ತೆ ಅಂದೆ. ಸೌಮ್ಯ ನೀವು ಅತ್ತೆ ಆದ್ರೆ ಆಯ್ತಾ. ಸೌಮ್ಯ ರಾಜೇಶ್ ಅವರೇ, ನೀವು ಅತ್ತೆ ಆಗಿದ್ದೀರಿ ಇವತ್ತಾಯ್ತಾ. ಅಕ್ಕ, ನನಗೆ ಶಾರ್ಟ್ ವಿಡಿಯೋಗೆ ಕಮೆಂಟ್ ಬರಲ್ಲ, ಯಾಕಂತ ಉಂಟಾ? ನನಗೆ ಕೂಡ ಆಗಿ ನನ್ನ ಶಾರ್ಟ್ ವಿಡಿಯೋ ಕೂಡ ಕಮೆಂಟ್ ಇಲ್ಲ, ಕಮೆಂಟ್ ಬರುವುದಿಲ್ಲ ಅಂತೆ ಕೆಲವರಿಗೆ. ಏನು ಗೊತ್ತಿಲ್ಲ, ಅದು ಎಂಥ ಸೆಟ್ಟಿಂಗ್ ಅಂತ ಗೊತ್ತಿಲ್ಲ ನನಗೆ. ನಾನು ಅದಕ್ಕೆ ಬಿಟ್ಟದ್ದು. ಆಗುವಾಗ ಆಗ್ತದೆ, ಕೆಲವರಿಗೆ ಆಗ್ತದೆಯಾ? ಅಯ್ಯೋ, ನಾನು ಲವ್ ಲೆಟರ್ ಇಸ್ಕೊಂಡು ಬರಲಿಕ್ಕೆ ಹೋಗಿದ್ದೆ. ಯಾಕೆ ಹೋದದ ನೀನು ಲೆಟರ್ ಇಸ್ಕೊಂಡು? ನೋಡಿ, ಸಿಂಪಲ್ ಬಂದ ನೋಡು. ಈಗ ನಿಮಗೆ ಉಂಟು. 17 ಅವರು ಕಿಚ್ಚ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಾನ್ವಿ ಅವರು ಹರೇ ಕೃಷ್ಣ ಹೇಳ್ತಾ ಇದ್ದಾರೆ. ಅಲ್ಲ, ನೀನು ಕಿಚ್ಚ ನೀನು ಓದೋದಕ್ಕೆಲ್ಲ ಅವರು ಇದು ಪಿಂಕಿಯನ್ನು ಇದಕ್ಕೆ ಹಾಕಿದ್ದು. ಈ ಸಿಂಪಲ್ ಎಂತ ಸಿಂಪಲ್ ಒಂದಕ್ಕೆ. ಓಕೆ ಅಳಿಮಯ್ಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೌಮ್ಯ ಅವರು. ನೋಡು, TV17 ಅವರು ನಿಮ್ಮದು ಅಳಿಮಯ್ಯ ಅಂತ ಒಪ್ಪಿಕೊಂಡ್ರು ನಮ್ಮ ಸೌಮ್ಯ ಸಿಸ್. ಹೋ ದೇವರ, ವೈಟಿಯಲ್ಲಿ ಯಾವುದು ಸಂಬಂಧ ಇಲ್ಲ, ಆದರೂ ಕೂಡ ನೀವು ಸಂಬಂಧ ಬೇಕಂತ ಹೇಳ್ತೀರಾ. ಲೋ ಕಿಚ್ಚ, ಪಿಂಕಿಗೆ ಏನು ಮಾಡಿದೆ? ಅಯ್ಯೋ ಕಿಚ್ಚ ಸಿಂಪಲ್ ನೋಡಿ, ಈಗ ಬೈತಾನೆ ಸಿಂಪಲ್. ಲೋ ಕಿಚ್ಚ, ಪಿಂಕಿಗೆ ಕಿಚ್ಚ ನೆಗಡ್ದೆ. ಅವನು ಕಿಚ್ಚ ಒಳ್ಳೆದ ಮಾಡೋದು ಎಲ್ಲ ಮಾಡ್ತಾನೆ, ಮತ್ತೆ ನೆಗಡುದು. ಹೀಗೆ ನೆಗಡಿದ್ರೆ ಆಗ್ತದೆ. ಕಿಚ್ಚ ಹೇಳ್ಬೇಕು ವಿಷಯ ಎಂತಂತ ಹೇಳ್ಬೇಕಲ್ಲ. ಸಿಂಪಲ್ ಆಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅನುಷಾ ಸಿಸ್ ಸಿಂಪಲ್ ಗಾಯ ಬರ ಸಿಂಪಲ್. ಅನುಷಾ ಸಿಸ್ ಗೊಂಜಿ ಗಿಫ್ಟ್ ಕೊರ್ಲಿ.
ನನಗೆ ಎಲ್ಲ ಪಿರ ಕೊಡ್ತು ಜೀರಿಗೆ. ನೀನು ಹೇಳಿದ್ನಲ್ಲ ಲವ್ ಲೆಟರ್ ಇಸ್ಕೊಡುವ ನೀನು ಯಾಕೆ ಹೇಳಿದ್ದು ಸಿಂಪಲ್ ಅವನ ಹತ್ರ. ಅವನು ಪೇರೆಂಟನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರೆ ಇಡೀ ಕುಟುಂಬ ಸಮೇತ ಬರ್ತಾನೆ. ಇನ್ನು ಲವ್ ಲೆಟರ್ ಯಾಕೆ ತರ್ಲಿಕ್ಕೆ ಹೇಳಿದ ಅವನ ಹತ್ರ? ಇನ್ನೊಂದು 10 ನಿಮಿಷ ಇದ್ದೇನೆ. ಎಷ್ಟು ಬೇಕಾದ್ರೆ 10 ನಿಮಿಷದಲ್ಲಿ ಎಷ್ಟು ಬೇಕು ಮೆಸೇಜ್ ಹಾಕಿ ಮಾಡಿ, ಮತ್ತೆ ನಾನು ಹೋಗುದಾಯ್ತಾ. ಕಿಚ್ಚ ಕಿಚ್ಚ ಅಂತ ಕಿಚ್ಚ ನೋಡ, ಅನುಷ ಕರಿತಾ ಇದ್ದಾರೆ. ಕಿಚ್ಚ ಅನುಷ ಕರಿತಾ ಇದ್ದಾರೆ ನೋಡು. ಜಾನ್ವಿ ಅತ್ತೆ ಸಾಂಗ್ ಆಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಜಾನ್ವಿ ಅತ್ತೆ? ಮ್ಯೂಟಲ್ಲಿ ಇದ್ದಾರೆ ಜಾನ್ವಿ ಅತ್ತೆ. TV17 ಜಾನ್ವಿ ಅತ್ತೆ ಲೈವ್ ಮಾಡಿದ್ರೆ ನಾವು ಆಡಿಸುವ ಅವರ ಹತ್ರ. ಅವರು ಚಂದ ಮಾಡಿ ಆಡು ನನ್ನ ಪ್ರಕಾರ. ಜಾನ್ವಿ ಸಿಸ್, ಜಾನ್ವಿ ಅತ್ತೆ ಸಾಂಗ್ ಆಡಿ ಪ್ಲೀಸ್. ಹರೇ ಕೃಷ್ಣ 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 ಹರೇ ಹರೇ. ಸಂಗೀತ ಸಿಸ್ ಆಡಿ ಪ್ಲೀಸ್. ಇಲ್ಲ, ಯಾವುದು ಆಡೋದು ಜಾನ್ವಿ ಸಿಸ್? ನೀವು ನಿಮ್ಮಷ್ಟು ಆಡಲಿಕ್ಕೆ ಬರುವುದಿಲ್ಲ ನನಗೆ. ನಾನು ಸುಮ್ಮನೆ ಒಂದು ಆಡೋದು ಅಷ್ಟೇ. ನಾನಿಲ್ಲಿ ಆಡಿದರೆ ನನಗೆ ಬೈತಾರೆ. ನನ್ನ ಹಸ್ಬೆಂಡ್ ಆಡಬೇಡ ಅಂತ ಹೇಳ್ತಾರೆ. ಸತ್ಯ. ಲೈವ್ ಓನರ್ಗೆ ಕಂಪ್ಲೀಟ್ ಮಾಡ್ತೀವಿ. ಓ ದೇವಾ, ಗೆಳೆಯನ ಪ್ರೇಯಸಿದ್ದೆ ನೀನು ಓಡಿ ಹೋದಿ ಈಗ ಅವಳನ್ನು. ಸಿಂಪಲ್ ಅದೆಲ್ಲ ಬೇಡವ ಸಿಂಪಲು. ಅವನಿಲ್ಲವ, ಅವನು ಹೋಗ್ಲಿಲ್ಲವ, ಅವರ ಅಪ್ಪವೇ ಇದಕ್ಕೆ ಬೋರ್ಡಿಂಗ್ನಲ್ಲಿ ಹಾಕಿದ್ದ. ನೀನು ಹಾಗೆಲ್ಲ ಹೇಳ್ಬಾರ್ದು ಆಯ್ತಾ. ಕಿಚ್ಚ ಓಡಿ ಹೋಗ್ತಾನೆ ಈಗ. ಗಂಟೆ ಮಾತ್ರ ಮಾಡುದು TV17. ನನಗೆ 1 ಗಂಟೆ ಟೈಮ್ ಮಾಡಲಿಕ್ಕೆ. ಅದರಂದ್ರೆ ನನಗೆ ಕೆಲಸ ಉಂಟು. ಮತ್ತೆ ನಾಳೆ ಬರ್ತೇನೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಉಂಟು, ಆವಾಗ ಬನ್ನಿ. ಸಿಂಪಲ್ ಆಯಿತಾ? ಸಿಂಪಲ್ ಅಲ್ಲ ಇವರು TV17 ಅವರೇ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಬರ್ತೀನಿ. ಈಗ ಒಂದು 10 ನಿಮಿಷ ಇರ್ತೇನೆ ಅಷ್ಟೇ. ನೋಡಿ ಸಂಧ್ಯಾ ಅವರು ಬಂದು ನೋಡಿ. ಅನುಷ್ ಅವರೇ ಸಂಧ್ಯಾ ಅವರಿಗೆ ಕನೆಕ್ಟ್ ಆಗಿ, ಅವರು ನಿಮಗೆ ಕನೆಕ್ಟ್ ಆಗ್ತಾರೆ. ಇದು ದಾಸವಾಳ ಯಾರಪ್ಪ? ದಾಸವಾಳ ಆಫೀಸ್ ಆಯ್ ಅಂತ ಹೇಳ್ತಿದ್ದೆ. ಆಯ್ ದಾಸವಾಳ ಅವರದ್ದು ಆಯ್. ಅಯ್ಯೋ ನಾನು ನೀನೇ ಕಾರಣ ಆಗಿರ್ಬೇಕಲ್ಲ, ನನ್ನ ಜೊತೆ ಇರಲ್ಲ. ಎಂತ ಕಿಚ್ಚೆ ಅಂತ ನನಗೆ ಹೊಟ್ಟೆ ನೋವು ಶುರುವಾಗ್ತದೆ ಅಂತ. ಇಲ್ಲಿ 9 PM ಲೈವ್ ಇದೆ ಬನ್ನಿ ಎಲ್ಲರೂ ಅಂತ ಹೇಳ್ತಾರೆ. ಓಕೆ ದಾಸವಾಳ ಅವರೇ, ಬರ್ತೇವೆ ಆಯಿತಾ. ನೀವು ಇವತ್ತು ಹೊಸತ್ತು ಬಂದದಲ್ಲ ನೋಡಿ. 9 PMಗೆ ದಾಸವಾಳ ಅವ್ರದ್ದು ಲೈವ್ ಉಂಟತ್ತೆ, ಹೋಗಿ ಎಲ್ಲರೂ ಅಟೆಂಡ್ ಮಾಡಿ ಆಯಿತಾ. ಲೈಕ್ ಡನ್ ಅಂತ ಹೇಳ್ತಾರೆ. ಅನುಷ ನನಗೂ ರೆಸಿಪಿಟ್ ಕೊಡಿ. ರೆಸಿಪಿಟ್ ಅದು ಯಾವುದು? ರೆಸಿಪಿಟ್ ರೆಸ್ಪೆಕ್ಟ್ ಬೇಕಾ? ಅಕ್ಕ ಅಂತ ಸಿಸ್ ಅಂತ ಕರಿಬೇಕಾ? ಎಂತಂತ ಅರ್ಥ ಆಗಲಿಲ್ಲ ನೋಡಿ. ಎಲ್ಲರೂ ಅನುಷಾ ಸಿಸ್ಗೆ ಗಿಫ್ಟ್ ಕೊಡಿ. ಅನುಷಕ್ಕ ನೀವು ಯಾವ ಟೀಚರ್? ಹಿಂದಿಯ ಮಲಯಾಳಿಯ? ಅವರು ಹಿಂದಿ ಟೀಚರ್ ದಿವ್ಯ ಸಿಸ್ ಅಲ್ಲ, ಹಿಂದಿ ದಿವ್ಯ ಸಿಸ್. ಇವರು ಯಾವುದಕ್ಕೆ ಹಾಕುವರು? ಸಮಾಜಕ್ಕೆ, ಸೋಷಲ್ಗೆ ಹಾಕುವನ? ಸೋಷಲ್ ಮಾಡ್ತೀರವ ಅನುಷಾ ಸಿಸ್ ನೀವು. ಜಾನ್ವಿ ಭಟ್ ಟಾಟಾ. ಓಕೆ ಬಾಯ್ ಜಾನ್ವಿ ಸಿಸ್. ಇಷ್ಟು ಹೊತ್ತು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಸಂದೇಶ ಸೂಪರ್ ಅಂತ ಹೇಳ್ತಾರೆ. ಲೈವ್ ಓನರ್ ಮೇಲೆ ಧಿಕ್ಕಾರದ ಸಾಂಗ್ ಹೇಳ್ತಾ ಇದ್ದಾರೆ ಸ್ಕೂಲಲ್ಲಿ. ಯಾವುದು ಅಂತ ಮಾಡ್ತೀರ ಮಾಡಿ, ಏನು ಬೇಕಾದರೂ ಮಾಡಿ, ನಾನಿಲ್ಲ. ಅಕ್ಕ ನೀವು ಕಾಣೋದಿಲ್ಲ. ವೇಣು ಬೆಳ್ಳೂರವ್ರು ಬಂದರು. ಅಕ್ಕ ಇಲ್ಲಪ್ಪ ನಾನು ಕಾಣೋದಿಲ್ಲ. ಇದು ಫೇಸ್ ಲೈವ್ ಅಲ್ಲ. ವೇಣು ಬೆಳ್ಳೂರವರೇ ಫೇಸ್ ಲೈವ್ ಅಲ್ಲ, ನಾನು ಕಾಣೋದಿಲ್ಲ. ನಾನು ಮಾಯ ಆಗಿದ್ದೇನೆ. ಸಿಂಪಲ್ ಬಾಯ್ ಅನುಷಾ ಡನ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾರೆ ದಾಸವಾಳ ಅವರು. ಮತ್ತು ಕಿಚ್ಚ ಅವರು ನೆಗಡ್ತಾನೇ ಇರುವುದು. ಎಂತ ನೆಗಡ್ದ? ಅವರ ದೈವ ಯಾರಿಗೂ ಕಾಣ್ತೇ ಅವರು ದೆವ್ವಗೆ ಹೆಂಚಿನ ದೆವ್ವ ಗೊತ್ತು. ಹೌದೌದು ದೆವ್ವ ಯಾರಿಗೆ ಕಾಣುವುದಿಲ್ಲ. ನಾನು ತಂಗಾಳಿಯಲ್ಲಿದ್ದೇನೆ ಆಯ್ತಾ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಆಯ್ತಾ. ನಾನು ತಂಗಾಳಿಯಲ್ಲಿರುವುದು, ಕಾಣುವುದಿಲ್ಲ ಯಾರಿಗೂ ಕೂಡ. ನಮ್ಮ ದಾಸವಾಳ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ದಾಸವಾಳ ಅವರೇ. ಇಲ್ಲಿ ಯಾರಿಗಾದರೂ ಕನೆಕ್ಟ್ ಆಗೋದಾದರೆ ಹಾಗೆ ಆಯಿತಾ. TV9 ಅವರು TV17 ಅವರು ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಗುಡ್ ಲೈವ್. ಥ್ಯಾಂಕ್ ಯು ಸಪೋರ್ಟಿಂಗಲ್ಲಿದ್ದಾರೆ. ಎಲ್ಲರೂ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು 6 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಹೋಗುದು ನಾನು. ದಾಸವಾಳ ಕಿಚ್ಚ ಅದು ಅಲ್ಲ ಅಕ್ಕ. ರೆಸಿಪ್ ಅಂತೆ ಅಂಗಡಿಯಲ್ಲಿ ಕೊಡ್ತಾರ.
ರಿಸಿಪ್ಟಾ? ರಿಸಿಪ್ಟ್ ಯಾಕೆಯಾ? ದಾಸವಾಳ ಸೂಪರ್ ಅಂತ ಹೇಳ್ತಿದ್ದಾರೆ. ರಿಸಿಪ್ಟ್ ಎಂತದ? ನಂದೇ ಈ ಲೋಕ ನಾನೇ ಮಾಲೀಕ. ಹೌದು, ನಿಮ್ದೇ ಈ ಲೋಕ ನೀವೇ ಮಾಲೀಕ. ಸರಿ ಸರಿ, ನೈಸ್ ನೈಸ್. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಈಗ ಎಲ್ಲರೂ ಸಪೋರ್ಟಿಂಗ್ ಮೆಸೇಜ್ ಹಾಕ್ಬೇಕು, ಎಲ್ಲರೂ ಕೂಡ. ಆಯ್ತಾ? ಎಲ್ಲರೂ ಸಪೋರ್ಟ್ ಮೆಸೇಜ್ ಹಾಕಿ. ಕಿಚ್ಚ ನಾಳೆ, ಇನ್ನು ನಾಳೆ ಕ್ಲಾಸ್. ಸಿಂಪಲ್ ಬಾಯ್ ಕ್ಲಾಸ್ ನಾಳೆ. ಅಂಚ 10 ಪದ್ಯವು ಬೊಲ್ಲದಲ್ಲಿ ನಾನು ತೇಲಿ ಬಂದೆ, ನನ್ನ ಪುರ ನಾಯಿ ತಿಂದೆ ಮೋಹಿನಿ. ಹಾಗೆ ಹೇಳ್ತೇನೆ. ಬೊಲ್ಲದಲ್ಲಿ ನಾನು ತೇಲಿ ಬಂದೆ, ನನ್ನ ಪುನಃ ನಾಯಿ ತಿಂದೆ ಮೋಹಿನಿಯ. ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. TV 17 ಅವರಿಗೆ ಗಿಫ್ಟ್ ನನ್ನ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಸಂಧ್ಯಾ ಸಿಸ್ ಅವರು, ನೀವು ಅವರಿಗೆ ರಿಟರ್ನ್ ಮಾಡಿ ಆಯಿತಾ. ನಂದೇ ಈ ಲೋಕ ನಾನೇ ಮಾಲೀಕ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಸಿಂಪಲ್ ಬಾಯ್, ನಾನು ಚೂರು ಪಡ್ತು ಲೈವ್ ಎಂಡ್ ಮಲ್ಪು. ನಾನು ಒಂದು 5 ನಿಮಿಷ ಆತೆ ಬಕ್ಕ ಹೆಂಗೆ ಮೀನು ಮಲ್ಪರೆ ಉಂಟು. ಸಿಂಪಲ್ ಬಾಯ್ ಅಮ್ಮು ಅನುಷಾ ಸಿಸ್ಟರ್ ಗಿಫ್ಟ್ ನನ್ನ ಅಂತ ಹೇಳಿದೆ. ಅನುಷಾ ಇದ್ದೀರಾ ಅಂತ ಪೋಯರಾ? ಅನುಷಾ ಇದ್ದೀರಾ? ಓ ಅನುಷಾ ಸಿಸ್ ಇದ್ದೀರಾ? ನೋಡಿ ಸಂಧ್ಯಾ ಸಿಸ್ ಗಿಫ್ಟ್ ಕೊಟ್ರಂತೆ. ಏಕೆ ಹೀಗೆ ಹುಡುಕುತ್ತಲಿರುವೆ, ಕಣ್ಣಲ್ಲಿ ನನ್ನ ಬಿಂಬ ಎಲ್ಲವೇನು, ಯಾಕಾಗಿ ದೂರ ಹೋಗುವೆ ಓ ಏನೆಯ. ಯಾವ ಪೋಲೆ ಎಡ್ಡೆ ಮಲ್ಪಲೆ ಎಂಜಿನ ಕಜಿಪ್ಪ ಎಡ್ಡೆ ಮಲ್ಪೆ ಅನಿ ಫ್ರೈ ಫ್ರೈ ನಾವು ಫ್ರೈ ಮಲ್ಪುನು దాయే సింపుల్ దాదా అండ్ దాయే లాస్ట్ లైవ్ సపోర్ట్ పనిపినంచ స్వాతి లగర్ సూపర్ పనొంದು లేరు. ಥ್ಯಾಂಕ್ ಯು ಸ್ವಾತಿ ಸಿಸ್. ಅತ್ತೆ ಯಾರು? ನೀನು ಕೂಡ ಅತ್ತೆ. ಇಲ್ಲಿ TV 17ಗೆ ಎಲ್ಲರ ಅತ್ತೆ, TV 17ಗೆ ಎಲ್ಲ ಅತ್ತೆ, ಸ್ಯಾಮ್ವಲ್ಗೆ ಎಲ್ಲರ ಅಮ್ಮ, ಮತ್ತೆ ಸಿಂಪಲ್ಗೆ ಎಲ್ಲರ ಅಕ್ಕ. ಆಯ್ತಾ? ಎನ್ನ ಮೆಸೇಜ್ ಮನಸ್ಸಿಗೆ ಬೇಜಾರಾಂಡ ಮೊಬೈಲ್ ನೆಲ ಸಿಂಪಲ್ ದಾಲ ಹೆಂಗೆ ಬೇಜಾರಾತು ಜನ ಮೊಬೈಲ್ ಬೋರ್ಡ್ ಹೆಂಗೆ ಮನಸ್ಸಿಗೆ ಬೇಜಾರಾತು ಜವಿ. ಒಂಜಿ ಅತ್ತೆ ನಾನೇ ಮಾಲೀಕ. ಒಂಜಿ ಅತ್ತೆ ಯಾವ್ಗೆ ಇಜ್ಜಿ ಸಂಧ್ಯಾ ಅವರ ಅತ್ತೆ ಹೇಳುದ. ಜಾನ್ವಿ ಅತ್ತೆ, ದುರ್ಗಾ ಅತ್ತೆ, ಸಂಧ್ಯಾ ಅತ್ತೆ ಎಲ್ಲ ಅತ್ತೆ ಅವರಿಗೆ. ನನಗೆ ಗೊತ್ತಿಲ್ಲ ಎಂಥ ವಿಷಯ ಅಂತ. ಅತ್ತೆ ಅಂದರೆ ಪ್ರಾಣ ಕಾಣಬೇಕು ಅವರಿಗೆ ಅಲ್ವಾ? ಜೇನುಬೆಳ್ಳೂರು. ನಿಮ್ಮ ಊರು ಯಾವುದು? ನಮ್ಮದು ನಾವು ತುಳು ಮಾತಾಡೋದಲ್ಲ, ನಮ್ಮದು ಮಂಗಳೂರು. ಅಯ್ಯೋ ಅಕ್ಕ ಬರೋದಿಲ್ಲ. ಹೌದು ಅಕ್ಕ. ನಂದೇ ಈ ಲೋಕ ನಾನೇ ಮಾಲೀಕ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ TV 17 ಅವರೇ, ಥ್ಯಾಂಕ್ ಯು. ಅವರಿಗೆ ಅತ್ತೆ ಬೇಡಂತೆ. TV 17 ಅತ್ತೆ ಬೇಡಂತೆ. ನಾನು ಮಾತ್ರ ಎಲ್ಲವನ್ನು ಒಪ್ಪಿಕೊಳ್ಳುದು ನೋಡು. ಮಾಮಿ, ಅತ್ತೆ, ಆಂಟಿ, ಅಜ್ಜಿ ಗಿಜ್ಜಿ ಎಲ್ಲ. ಸಪೋರ್ಟಿಂಗ್ ಮೆಸೇಜ್ ಹಾಕಿ ಎಲ್ಲರೂ. ನಾನು ಲೈವ್ ಎಂಡ್ ಮಾಡ್ತೇನೆ. ಓಕೆ, ಯಾರೆಲ್ಲ ಇದ್ದೀರಾ? ಲೈವ್ ಎಂಡ್ ಮಾಡುವ ಟೈಮ್ ಆಯಿತು. ಈ ಸುದಿನ ನಿನ್ನ ನಾನು ಮುಸ್ಲಿಂ. ನನಗೆ ಅಕ್ಕ ಪಂದಲು ಎತ್ತನ ಅಕ್ಕನೇ ಏರ್ಲಪ್ಪಡವು ಅಕ್ಕ ಪಂದಲು ಎತ್ತಡ ಐಕೆಗಳು ರೆಸ್ಪೆಕ್ಟ್ ಕೊರ್ಪನೆ. ಗೊತ್ತಾಯ್ತಾ ಸಿಂಪಲ್ ಬಾಯ್? ನೀವು ಅಕ್ಕ ಅಂತ ಕರೆದ್ರೆ ಖಂಡಿತ ನಾವು ರೆಸ್ಪೆಕ್ಟ್ ಕೊಡ್ತೇವೆ ನಿಮಗೆ. ಆ ಅಕ್ಕ ಅಂತ ಪದಕ್ಕೆ ಕೊಡಬೇಕು ರೆಸ್ಪೆಕ್ಟ್. ಮತ್ತೆ ಅತ್ತೆಗೆ ಕೂಡ ಕೊಡ್ತೇವೆ. ನಾನು ಅಕ್ಕ, ತಂಗಿ ಅಲ್ಲ. ಅಕ್ಕ ಅಲ್ಲ, ತಂಗಿ. ಹೌದೌದು, ಅವ್ರು ಸಂಧ್ಯಾ ತಂಗಿ ಆಯ್ತಾ ನಿಮಗೆ? ನಾನು ಅಕ್ಕ, ಸಂಧ್ಯಾ ತಂಗಿ. ಹೌದು TV 17 ಅವರು, ನಿಮ್ಮದೇ ಈ ಲೋಕ ನಾನೇ ಮಾಲೀಕ. ಹೌದು, ನೀವೇ ಮಾಲೀಕ. ಎಷ್ಟು ಸೆಲ್ಸ್ ಜಾಗ ಉಂಟು ಇದರಲ್ಲಿ? 44 ಏಜ್. ಯಾರಿಗೆ 44 ಏಜ್? ಸಿಂಪಲ್ ನಿಮಗೆಯಾ? ಹೌದು ಸಿಂಪಲ್, ನೀವು ಅಣ್ಣ ಆಗಬೇಕು ನಮಗೆ. ಓ BSc ಸ್ಟೂಡೆಂಟಾ? ಸೈನ್ಸ್ ಸ್ಟೂಡೆಂಟಾ? ಓಕೆ.
ಅತ್ತೆ ನಾನು BSc ಸ್ಟೂಡೆಂಟ್. ಓಕೆ, ಡಾಕ್ಟರ್ ಆಗ್ತೀರಾ? ಇಂಜಿನಿಯರಾ, ಡಾಕ್ಟ್ರ, ಎಂತವಾ? BSc ಸ್ಟೂಡೆಂಟ್ ಅವರೇ. ನನಗೆ ಗೊತ್ತಿಲ್ಲ ಅದು ಕಲಿಯೋದ್ರಲ್ಲೆಲ್ಲ, ನಾನು ಸ್ವಲ್ಪ ಕಲೀಲಿಲ್ಲ ಆಯ್ತಾ. ಡಾಕ್ಟರ್ ಆಗಲ್ಲ, ಬೇಡ ಡಾಕ್ಟರ್ ಬೇಡ. ಓಕೆ ಓಕೆ, ಮತ್ತೆ ಎಂತ ಇಂಜಿನಿಯರಾ? ಚಾನಲ್ ಉಂಟಾ TV17? ಏನು ಸಮಾಚಾರ ಸಿಸ್ಟರ್? ಏನಿಲ್ಲ ಸೌಮ್ಯ ಸಿಸ್, ಇಲ್ಲಿ ಇವರೆಲ್ಲ ಮಾತಾಡ್ತಾರೆ. ಗುಡ್ ಮಾರ್ನಿಂಗ್. ಯೋ ಕಿರಣ್ ಬ್ರೋ, ಎಂತ ಗುಡ್ ಮಾರ್ನಿಂಗ್, ಈಗ ಗುಡ್ ಈವ್ನಿಂಗ್, ಇನ್ನು ಗುಡ್ ನೈಟ್ ಆಗ್ತಾ ಬಂತು ಕಿರಣ್ ಬ್ರೋ. ಅಣ್ಣ ಬೊರ್ಚಿ ಮೆಗ್ಗೆ ಅವು ಅಣ್ಣ ಅಂಡ ಮೆಗ್ದಿ ನಕ್ಲೆಗ್ ಕಾಸು ಕೊರುಡಾ ಅಣ್ಣ ಬರ್ಚ. ಓಕೆ, ಬರ್ಚಿನ ಬರ್ಚಿ ಸಿಂಪಲ್ ಮಲ್ಲೆಜ್ಜಿ ಈರ್ ಸಿಂಪಲ್ ಬಾಯ್ ಮಾತಿರ್ಗ್ಲವೇ. ಸಿಂಪಲ್ ಬಾಯ್, ಡ್ರೀಮ್ ಬಾಯ್. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅತ್ತೆ ನಂದು. ಹೌದಾ, ಅಗ್ರಿಕಲ್ಚರಾ? ಓಕೆ ಓಕೆ. ಕಿರಣ್ ನಾವು ಹೌದೌದು, ಕಿರಣ್ ಅವರು ಅಡ್ವಾನ್ಸ್ ಹೇಳಿದ್ದಾರೆ ಇವತ್ತೇ. ಆಯಿತು, ನಾನು ಲೈವ್ ಎಂಡ್ ಮಾಡ್ತೇನೆ. ಓಕೆ, ಬಾಯ್ ಎವ್ರಿ ಒನ್, ಬಾಯ್. ನಾಳೆ ಬೆಳಿಗ್ಗೆ 8 ಗಂಟೆಗೆ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ. ಈಗ ಲೈವಿಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಲೈವನ್ನು ಮುಗಿಸ್ತಾ ಇದ್ದೇನೆ. ಇವರು BSc ಫೈನಲ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, TV17 ನನ್ನ ವೆರಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಿರಣ್ ಬ್ರೋ. ಓಕೆ, ಬಾಯ್ ಎವ್ರಿ ಒನ್, ಬಾಯ್. ಎಲ್ಲರಿಗೂ ಬಾಯ್ ಹೇಳ್ತಾ ಸಪೋರ್ಟಿಂಗ್ ಮೆಸೇಜ್ ಹಾಕಿರ, ಟಾಟಾ ಎಲ್ಲ ಮಾಡಿರಾ? ಸಿದ್ದರಾಮ ಅವ್ರು ಬಂದರು. ಬಾಯ್ ಸಿದ್ದರಾಮ ಅವರೇ, ಬಾಯ್. ನಾಳೆ ಬರ್ತೇನೆ, ನಾಳೆ 8 ಗಂಟೆಗೆ ಬಂದು ಸಪೋರ್ಟ್ ಮಾಡಿ ಆಯಿತಾ? ಓಕೆ, ಬಾಯ್ ಎಲ್ಲರಿಗೂ, ಬಾಯ್ 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 ಬಾಯ್. ಎಲ್ಲರಿಗೂ ಸಪೋರ್ಟ್ ಮಾಡಿ. ಹೌದೌದು, ಎಲ್ಲರಿಗೂ ಸಪೋರ್ಟ್ ಮಾಡಿ, ಇದು ಮಾಡಿ. ನನಗೆ ಸ್ವಲ್ಪ ಕೆಲಸ ಉಂಟು. ಬಾಯ್. ಓಕೆ, ಲೈಕ್ ಡನ್. ಓಕೆ, ಥ್ಯಾಂಕ್ ಯು ಸಿದ್ದರಾಮ ಅವರೇ, ಲೈಕ್ ಡನ್ ಅಂತ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ನಾಳೆ ಬನ್ನಿ ಸಿದ್ದರಾಮ ಅವರೇ, ನಾಳೆ ಮಾತಾಡುವ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಬನ್ನಿ, ನೋಡು. ಮತ್ತು 8 ಗಂಟೆಯಿಂದ 10 ಗಂಟೆ ಆಗೋದಾದರೆ ಮಾಡುವ. 8 ಗಂಟೆಯಿಂದ 10 ಗಂಟೆ ತನಕ ಮಾಡ್ತೇನೆ. ನಾಳೆ ಬಂದು ಸಪೋರ್ಟ್ ಮಾಡಿ ಆಯಿತಾ? ಓಕೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮ ಅವರು. ಓಕೆ, ಥ್ಯಾಂಕ್ ಯು ಎವ್ರಿ ಒನ್, ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ನಾಳೆ ಚಹಾ ತಿಂಡಿ ಕುಡಿದು ಬನ್ನಿ ಆಯಿತಾ? ಚಹಾ ಕುಡಿದು ತಿಂಡಿ ತಿಂದು ಬನ್ನಿ ನಾಳೆ ಬರುವಾಗ. ಮತ್ತು ಇಲ್ಲಿ ತರೆ ತಿರುಗುದಂತ ಹೇಳಬಾರ್ದು ಯಾರು ಕೂಡ, ತಿಂದು ಬನ್ನಿ ಆಯಿತಾ? ಬಾಯ್ ಬಾಯ್.